पुलकितयामिनी फुल्लकुसुमिता भ्रमधलशोभिनी सुहासिनी सुमधुरभाषिनी सुखदां वरदां मातरं वन्दे मातरं वन्दे मातरं वन्दे ಮಾತರಂ. ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಬ್ಲಾಕ್ನ ಅಧ್ಯಕ್ಷರಾದ ಶ್ರೀ ರಮೇಶ್ ಶೆಟ್ಟಿ ಅವರು. ಆಶ್ರಯದಲ್ಲಿ ಇವತ್ತು ನಾವು ಒಂದು ಸೋಮೇಶ್ವರ ಪುರಸಭೆಯಲ್ಲಿ ಸರ್ಕಾರದ ವತಿಯಿಂದ ಸುಮಾರು 5 ಜನ ಸದಸ್ಯರು ನಾಮನಿರ್ದೇಶಿಸಿಕೊಂಡಿದ್ದಾರೆ. ಅದೇ ರೀತಿ ನಾವು ಯೂತ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆದರೆ ನಮ್ಮ ಯೂತ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷ ಅಂತ ಮಿತೇಶ್ ಪೂಜಾರಿ ಅವರು ಆ ದಿನ ಇರದ ಕಾರಣ ಆ ಕಾರ್ಯಕ್ರಮವನ್ನು ಕೂಡ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇದರೊಂದಿಗೆ ನಾವು ನೆರವೇರಿಸ್ತೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಾಸೀನರಾದಂಥ ನಮ್ಮ ಬ್ಲಾಕಿನ ಮಾಜಿ ಅಧ್ಯಕ್ಷರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ ಸದಾಶಿವ ಉಲ್ಲಾಲ್ರವರಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಒಂದೆಲ್ಲ ಕಾರ್ಯಕ್ರಮ ಆಗಬೇಕಾದರೆ ನಮಗೆಲ್ಲ ಸಹಕಾರ ಅತಿ ಅಗತ್ಯ. ಅದಲ್ಲದೆ ಈ ಒಂದು ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜನರಿಗೆ ಕೂಡ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ, ಉರುಸ್ ಕಾರ್ಯಕ್ರಮ ಇರಲಿ ಅಥವಾ ಬ್ರಹ್ಮ ಕಲಶ ಇರಲಿ ಅಥವಾ ಇನ್ನಿತರ ದಾನ ಮಾಡೋದಾಗಲಿ ಅಥವಾ ಇನ್ನಿತರ ಮದುವೆ ಸಮಾರಂಭ ಅಥವಾ ಇದಕ್ಕೆ ಎಲ್ಲದಕ್ಕೂ ಕೂಡ ದಾನ ಮಾಡುವಂಥ ದಾನಿಗಳಂಥ ನಮ್ಮ ಪ್ರಕಾಶ್ ಕೊಂಪಾಲ್ರವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ಲಾಕಿನ ಹಿರಿಯ ಉಪಾಧ್ಯಕ್ಷ ದಿನೇಶ್ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಉಳ್ಳಾಲ ಬ್ಲಾಕಿನ ಉಪಾಧ್ಯಕ್ಷನ ಮೊಹಮ್ಮದ್ ಮುಸ್ತಾಫಾ ಹರೇಕಲ್ರವರಿದ್ದಾರೆ. ಅವರನ್ನು ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಳ ನಗರ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಮುಸ್ತಾಫರವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿ ಎ.ಕೆ. ರೈಮಾನ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೋಮೇಶ್ವರ ಪುರಸಭೆಯ ವಿರೋಧ ಪಕ್ಷದ ನಾಯಕರು, ನಮ್ಮ ಕಿಸಾನ್ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಪುರುಷೋತ್ತಮ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು, ಮಹಿಳಾ ನಾಯಕಿಯಾದಂಥ ಸನ್ಮಾನ್ಯ ಶ್ರೀ ಸುರೇಖಾ ಚಿದ್ರಾಸ್ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ಬ್ಲಾಕಿನ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಚಂದ್ರಿಕಾ ರೈ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರಾಜ್ಯ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಸುರಯ್ಯ ಅಂಜುಮ್ರವರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಾಜ್ಯ ಯುವ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಂತ ದಿವ್ಯಾರವರು ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಸಕರ ಅಣ್ಣ, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ NSCIಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ UT ಫರೀದ್ರವರು ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ಲಾಕಿನ ಕಾರ್ಯದರ್ಶಿಯಾದ ಮನ್ಸೂರ್ ಮಂಚಿಲ್ರವರಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. NSCIಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಸಾಯಿಲ್ ಮಂಚಿಲ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೋಮೇಶ್ವರ ಪುರಸಭೆಯ ಎಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮನ್ನು ಕೂಡ ನಾವು ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಕೋಟೆಕಾರು ಪಟ್ಟಣ ಪಂಚಾಯತಿನ ನಾಮನಿರ್ದೇಶನ ಸದಸ್ಯರಾದ ಶ್ರೀಮತಿ ಸಿಪಿಆರ್ ಅವರು ಬಂದಿದ್ದಾರೆ. ಅದೇ ರೀತಿ ಅಲ್ಲಿಯ ಸದಸ್ಯರು ಕೂಡ ಬಂದಿದ್ದಾರೆ. ಅವರನ್ನೆಲ್ಲರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ವಲಯ ಕಾಂಗ್ರೆಸ್ ಅಧ್ಯಕ್ಷ ಕೋಟೆಕಾರು ವಲಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸುಕುಮಾರ್ ಗಟ್ಟಿ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯ ವಕ್ ಸಮಿತಿಯ ಸದಸ್ಯರಾದ ರಜಿಯಾ ಇಬ್ರಾಹಿಂ ಉಲ್ಲಾಲ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತಿಸಿದೆ. ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ
ವಕ್ತಾರರು ನಮ್ಮೆಲ್ಲರ ನಾಯಕರಂಥ ಸಲೀಂ ಮೇಘರ್ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಅಸಂಘಟಿತ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಇಸ್ಮಾಯಿಲ್ ನಾಟಕಲ್ರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಗರಸಭೆಯ ಸದಸ್ಯರ ಬಾಜಿಲ್ ಡಿಸೋಜ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಗ್ಯಾರಂಟಿ ಸಮಿತಿಯ ಎಲ್ಲ ಸದಸ್ಯರನ್ನು ಕೂಡ ಈ ಒಂದು ಸಭೆಗೆ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಂದಂಥ ಎಲ್ಲ ಮಹಿಳಾ ನಾಯಕಿಯರನ್ನು, ಎಲ್ಲ ಜನರಲ್, ಎಲ್ಲ ಬ್ಲಾಕಿನ ಸದಸ್ಯರನ್ನು, ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂಥ ಮಿತೇಶ್ ಪೂಜಾರಿ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಒಂದು ಸಣ್ಣ ಕಾರ್ಯಕ್ರಮ ಭಾಳ ತಡವಾಯಿತು, ಯಾಕಂತ ಹೇಳಿ ಉಪವಾಸ ಸಮಯ ಇದ್ದ ಕಾರಣ ನಮಗೆ ಆ ಸಂದರ್ಭದಲ್ಲಿ ನಮಗೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಲಿಲ್ಲ. ಆವತ್ತು ಅವರು ನಾಮನಿರ್ದೇಶಿಸಿಕೊಂಡಿದ್ದಾರೆ. ಇವತ್ತು ಅದಲ್ಲದೆ ಕೋಟೆಕಾರಲ್ಲಿ ಕೂಡ ನಾಮನಿರ್ದೇಶಿಸಿಕೊಂಡಿದ್ದಾರೆ. ಅಲ್ಲಿ ಈಗ ಶಾಸಕರು ಅಲ್ಲಿ ಕೊಂಡಾಣ ದೈವಸ್ಥಾನದ ಒಂದು ವ್ಯವಸ್ಥಾಪನಾ ಸಮಿತಿ ಆಗಿದೆ. ಅವರ ನಿಟ್ಟಿಗೆಲ್ಲ ಸೇರಿಸಿ ಕೋಟೆಕಾರನ ನಾಮನಿರ್ದೇಶಕರ ಸದಸ್ಯರೆಲ್ಲ ಸೇರಿಸಿ ಯುಟಿ ಖಾದರ್ ಅವರು ಒಂದು ಕಡೆ ಸನ್ಮಾನ ಮಾಡುವಂತ ಹೇಳಿದ್ದಾರೆ. ಆದ್ದರಿಂದ ಅವರಿಗೆ ಪಕ್ಷದ ಇಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ. ಒಟ್ಟಿಗೆ ಅವರು 9 ಜನ ಮತ್ತು ಕೋಟೆಕಾರ ನಮ್ಮ 12 ಜನರನ್ನು ಕೂಡ ಸೇರಿಸಿ ಒಟ್ಟಿಗೆ ನಾವು ಸನ್ಮಾನ ಮಾಡುವಂತ ಕೂಡ ತಿಳಿಸಿರುತ್ತಾರೆ. ಆದ್ದರಿಂದ ಈ ಸಣ್ಣ ಕಾರ್ಯಕ್ರಮಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿಕೊಂಡು, ಮಹಿಳಾ ನಾಯಕಿಯಾದಂಥ ಜಿಲ್ಲಾ ಕಾಂಗ್ರೆಸ್ನ ಸದಸ್ಯರಾದ ದೇವಕಿ ಉಳ್ಳಾಲರು ಕೂಡ ಬಂದಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡಿಕೊಂಡು, ನಮ್ಮ ಶಾಸಕರ ದೊಡ್ಡ ಸಭೆ, ಹಜ್ಗೆ ಹೋಗುವಂಥ ಸಭೆ ನಿನ್ನೆ ನಾವು ಕಿರಂತರ್ಗಾಡಲ್ಲಿ ಮಾಡಿದ್ದೇವೆ. ಭಾಳಷ್ಟು ಜನರು ಸಹಕಾರವನ್ನು ಕೊಟ್ಟಿದ್ದಾರೆ, ಬಂದಿದ್ದಾರೆ. ಅದೇ ರೀತಿ ಇದನ್ನು ಕೂಡ ತುರ್ತಾಗಿ ನಾವು ಇವತ್ತು ಮಾಡಬೇಕಂತ ಹೇಳಿಕೊಂಡು ನಮ್ಮ ಪ್ರಕಾಶ್ ಕುಂಪಲ್ರವರ ಸೋಮೇಶ್ವರ ಗ್ರಾಮದವರು ಮೊನ್ನೆ ಉರುಸ್ನ ಸಂದರ್ಭದಲ್ಲಿ ಅಲ್ಲಿ ಕೂಡ 2 ಟನ್ ಅಕ್ಕಿ ಮತ್ತು 2 ಕುರಿಗಳನ್ನು ಕೊಟ್ಟು ನಮ್ಮ ಬ್ಲಾಕನ್ನು ಕೂಡ ಸೇರಿಸಿಕೊಂಡವರು ಮೊನ್ನೆ ಮಾಡಿದ್ದಾರೆ. ಯಾಕಂತೇಳಿ ದೊಡ್ಡ ರೀತಿಯ ಸಹಾಯವನ್ನು ಅಲ್ಲಿ ಮಾಡಿದ್ದಾರೆ. ಅನೇಕ ಅಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅವರು ತುಂಬ ಸಹಾಯವನ್ನು ಮಾಡಿ ನಮ್ಮ ಬ್ಲಾಕ್ಗೆ ಕೂಡ ಒಳ್ಳೆ ರೀತಿಯ ಸಹಕಾರವನ್ನು ಕೊಡುತ್ತಾ ಬರ್ತಾ ಇದ್ದಾರೆ. ಇಂಥ ಒಂದು ದಾಳಿಗಳಿದ್ದ ಕಾರಣ ಈ ಕಾರ್ಯಕ್ರಮ ಅಥವಾ ಎಲ್ಲವನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಮಗೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಶಾಸಕ ಕೂಡ ಇನ್ನು 10-12 ತಾರೀಕಿಗೆ ಬರ್ತಾ ಇದ್ದಾರೆ. ಅದಕ್ಕೆ ಮೊನ್ನೆ ಎಲ್ಲ ಗ್ರಾಮದಲ್ಲಿ ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿ ಮುಗಿಸಬೇಕಂತ ಹೇಳಿಕೊಂಡು ಎಲ್ಲ ಕಡೆ ಕೂಡ ಸಭೆಯನ್ನು ನಡೆಸಿ ಮೊನ್ನೆ ದೊಡ್ಡ ಸಭೆ ಮಾಡಿ ಇವತ್ತು ಬೆಂಗಳೂರಿನಲ್ಲಿ ಇದ್ದಾರೆ. ನಾಳೆ ಅವರು ಹಜ್ಜಿಗೆ ತೆರಳಲಿದ್ದಾರೆ. ಅವರ ಪ್ರಯಾಣ ಸುಖಕರವಾಗಲಿ ಅಂತ ಹೇಳಿಕೊಂಡು ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳ್ಳುತ್ತೇನೆ. ಬ್ಲಾಕಿನ ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಶೆಟ್ಟಿ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತ. ಇನ್ನು ಈ ಸಭೆಯನ್ನು ಬ್ಲಾಕಿನ ಮಾಜಿ ಅಧ್ಯಕ್ಷರು, ಮೂಡಾದ ಅಧ್ಯಕ್ಷರಾದ ಶ್ರೀ ಸದಾಶಿವ ಉಳ್ಳಾಲ್ರವರು ಈ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾರೆ. ಈ ಸಭೆಯ ಅಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ಶೆಟ್ಟಿಯವರೇ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ದಿನೇಶ್ ರೈ ಅವರೇ, ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮುಸ್ತಫರವರೇ, ಕೊಡುಗೆ ದಾನಿಗಳು ಮತ್ತು ಪಕ್ಷದ ಸಂಘಟಕರು ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಕಾಶ್ ಕುಂಪಲ್ರವರೇ, ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ಮುಸ್ತಫ ಹರೇಕಲ್ರವರೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಚಂದ್ರಿಕಾ ರೈ ಅವರೇ ಮತ್ತು ರಾಜ್ಯದ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳೇ, ವೇದಿಕೆಯಲ್ಲಿರ್ತಕ್ಕಂಥ ಸೋಮೇಶ್ವರ ಪುರಸಭೆಯ ವಿರೋಧ ಪಕ್ಷ ನಾಯಕರಾದಂಥ ಪುರುಷೋತ್ತಮ ಶೆಟ್ಟಿಯವರೇ, ಸುರೇಖಾ ಚಂದ್ರಾಸರವರೇ, ನಮ್ಮ ಮಹಿಳಾ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ಪದಾಧಿಕಾರಿಯಾದಂಥ ಸುರಯ್ಯ ಅಂಜಮ್ರವರೇ ಮತ್ತು ಇನ್ನೋರ್ವ ದಿವ್ಯಾ ಬೆಂಗಳೂರಿಂದ ಆಗಮಿಸಿದಂಥ ದಿವ್ಯರವರೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳೇ, ತಾವೆಲ್ಲರೂ ನಾಯಕರುಗಳೇ. ನೀವು ಇವತ್ತು ಸರ್ಕಾರದ ವತಿಯಿಂದ ಬೇರೆ ಬೇರೆ ಸಮಿತಿಗಳಿಗೆ ನೇಮಕಗೊಂಡಿದ್ದೀರಿ. ಆ ಸಮಿತಿಗೆ ನೇಮಕಗೊಂಡಂಥ ಹಜ್ ಸಮಿತಿಯವರಿರಲಿ ಅಥವಾ ಗ್ಯಾರಂಟಿ ಸಮಿತಿ ಸದಸ್ಯರಾಗಲಿ, ಭೂ ನ್ಯಾಯ ಮಂಡಳಿ ಸದಸ್ಯರಿರಲಿ, ನಮಗೆಲ್ಲರಿಗೆ ಒಂದೇ ಮಾತಲ್ಲಿ ಮತ್ತೊಮ್ಮೆ ನಾನು ಸ್ವಾಗತ ಮಾಡಿಕೊಂಡು ಬ್ಲಾಕ್ ಕಾಂಗ್ರೆಸ್ಸಿನ ಪರವಾಗಿ ಇವತ್ತು ನಮ್ಮ ಪಕ್ಷದ ನೇತಾರರು, ನಮ್ಮೆಲ್ಲರ ನೇತಾರರು ಆದಂಥ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಯುಟಿ ಖಾದರ್ ಅವರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಮೇಲೆ ಅವರ ಪಕ್ಷದಲ್ಲಿ ಗುರುತಿಸ್ಕೊಳ್ಳಿಕ್ಕಾಗದೆ ಪಕ್ಷದ ಕಾರ್ಯಕ್ರಮಕ್ಕೆ
ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರು ನಮಗೆ ಬೇಕಾದಂಥ ಮಾರ್ಗದರ್ಶನ ಕೊಟ್ಟುಕೊಂಡು ಪಕ್ಷದ ಸಂಘಟನೆ ಬಗ್ಗೆ ಬ್ಲಾಕ್ ಅಧ್ಯಕ್ಷರಿಗೆ ಮತ್ತು ನಮ್ಮ ಹತ್ರ ಆಗಾಗ ಡಿಸ್ಕಸ್ ಮಾಡ್ತಾ ಇರ್ತಾರೆ. ನಾವು ಯಾವತ್ತೂ ಕ್ಷೇತ್ರದ ಶಾಸಕರ ಬಗ್ಗೆ ನಮ್ಮ ಕ್ಷೇತ್ರಕ್ಕೆ ಅವರು ತಂದಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಒಂದು ಗ್ರ್ಯಾಂಟ್ ಬಂದಿದ್ದರೆ ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ. ಅದಕ್ಕೆ ಮೂಲ ಕಾರಣಕರ್ತರು ಸನ್ಮಾನ್ಯ UT ಖಾದರ್ ಅವರು ಅಂತ ಈ ಸಂದರ್ಭದಲ್ಲಿ ನೆನಪಿಸುವುದು ನಮ್ಮ ಧರ್ಮ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ರಿಗೂ ಅವ್ರದ್ದೇ ಆದ ನಮ್ಮ ಸರ್ಕಾರದ ವತಿಯಿಂದ ಬೇರೆ ಬೇರೆ ಸಮಿತಿಗಳಲ್ಲಿ ಸದಸ್ಯರನ್ನಾಗಿ ಅಥವಾ ಅಧ್ಯಕ್ಷರನ್ನಾಗಿ ಅಥವಾ ನಿರ್ದೇಶಕರನ್ನಾಗಿ ನೇಮಕ ಮಾಡಬೇಕಂತ ಭಾವನೆ ಅವರಿಗಿತ್ತು. ಕಾರಣಾಂತರದಿಂದ ಕೆಲವೊಂದು ಬೋರ್ಡ್ಗಳು ಇನ್ನೂ ಕೂಡ ಅಧ್ಯಕ್ಷರು ಮತ್ತು ಸದಸ್ಯಗಳ ನೇಮಕ ಆಗದೇ ಇರೋದರಿಂದ ಕೆಲವು ನಿಗಮಗಳ ಬೋರ್ಡಿನ ಅಧ್ಯಕ್ಷರ ನೇಮಕ ಆಗಿದೆ. ಅದರಲ್ಲಿ ನಮ್ಮ ಕ್ಷೇತ್ರದಿಂದ ನಾವು ನನ್ನನ್ನು ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮತ್ತು ಮಮತಾ ಗಟ್ಟಿಯವರನ್ನು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಇನ್ನೂ ಅನೇಕ ರಾಜ್ಯ ಮಟ್ಟದ ಸದಸ್ಯರ ನೇಮಕ ಆಗಲಿಕ್ಕಿದೆ. ಸರ್ಕಾರ ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕಿದೆ. ಪಕ್ಷದ ಕಾರ್ಯಕರ್ತರು ಯಾವತ್ತೂ ಒಂದಲ್ಲ ಒಂದು ದಿವಸ ನಮಗೆ ಅವಕಾಶ ಬಂದೇ ಬರ್ತದೆ ಎಂಬ ಅದನ್ನು ಮನದಲ್ಲಿಟ್ಟುಕೊಂಡು ತಾವು ಪಕ್ಷಕ್ಕಾಗಿ ಕೆಲಸ ಮಾಡಬೇಕು, ಪಕ್ಷದ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು, ಯಾವತ್ತೂ ದೂರ ನಿಲ್ಲಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ಇವತ್ತಲ್ಲ ನಾಳೆ ಒಂದು ದಿನ ನಾವು ಕೂಡ ನೀವು ಕೂಡ ಒಂದಲ್ಲ ಒಂದು ಹುದ್ದೆಯಲ್ಲಿ ಬರ್ತೀರೆಂಬ ಆ ಒಂದು ಆಶಾವಾದವನ್ನು ವ್ಯಕ್ತಪಡಿಸಿ, ನನಗೆ ಕೂಡ ನಿಮ್ಮಾಗೆ ಸುಮಾರು 47 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಇದ್ದುಕೊಂಡು ಇವಾಗ ಒಂದು ಅವಕಾಶ ಬಂದಿದೆ. ಅದೇ ರೀತಿ ತಮ್ಮ ಕೂಡ ಎಲ್ರಿಗೂ ಬರ್ತದೆ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮುಂದೆ ಬರತಕ್ಕಂಥ ಜಿಲ್ಲಾ ಪಂಚಾಯತ್ ಇರಲಿ, ತಾಲೂಕ್ ಪಂಚಾಯತ್ ಚುನಾವಣೆ ಇರಲಿ ಅಥವಾ ಇನ್ನಿತರ ಬೇರೆ ಬೇರೆ ಪಂಚಾಯತಿಗಳಿಗೆ ಉಪಚುನಾವಣೆಗಳಿರಲಿ, ಆ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು. ಇವತ್ತು ಈ ಒಂದು ಶುಭ ಸಮಾರಂಭ ಅಂತ ಹೇಳಿದರೆ ಬ್ಲಾಕ್ ಕಾಂಗ್ರೆಸ್ಸಿನ ವತಿಯಿಂದ ಸೋಮೇಶ್ವರ ಪುರಸಭೆಗೆ ಸರ್ಕಾರದ ವತಿಯಿಂದ ನೇಮಕಗೊಂಡಂಥ ನಾಮಿನೇಟ್ ಆದಂಥ ಸದಸ್ಯರನ್ನು ಗೌರವ ಮಾಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸೋಮೇಶ್ವರ ಪುರಸಭೆಯ ನಾಮಿನೇಟೆಡ್ ಸದಸ್ಯರನ್ನು ಈಗಾಗಲೇ ನಾವು ನಮ್ಮ ಅಧ್ಯಕ್ಷರವರ ನೇತೃತ್ವದಲ್ಲಿ, ಪ್ರಕಾಶ್ ಕುಂಪಲ್ರವರ ನೇತೃತ್ವದಲ್ಲಿ ಅವರಿಗೆ ಗೌರವ ನೀಡಲಿಕ್ಕಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ತಮ್ಮ ಕೂಡ ಮುಂದಿನ ಅವಕಾಶ ಆಗಲಿ ಅಂತ ಹಾರೈಸಿಕೊಂಡು ಎಲ್ರಿಗೂ ಶುಭ ಕೋರಿ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸದಾಶಿವಲಾಲ್ರವರಿಗೆ. ಇನ್ನು ದಿನೇಶ್ ರೈ ಅವರು, ಬ್ಲಾಕ್ನ ಉಪಾಧ್ಯಕ್ಷರಾದ ದಿನೇಶ್ ರವರು ಸಭೆಯನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಂತ ಕೇಳ್ಬೋದು. ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಸೋಮೇಶ್ವರ ಪುರಸಭೆಗೆ ಆಯ್ಕೆಯಾಗಿರತಕ್ಕಂಥ ನಾಮನಿರ್ದೇಶಿತ ಸದಸ್ಯರಿಗೆ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮ, ಅದೇ ರೀತಿಯಲ್ಲಿ ಇನ್ನಿತರರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ಇವತ್ತು ಏರ್ಪಡಿಸಿದೆ. ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮೆಲ್ಲರ ಆತ್ಮೀಯರು, ನನ್ನ ನಾಯಕರು ಆಗಿರತಕ್ಕಂಥ ರಮೇಶ್ ಶೆಟ್ ಗೋಲಿಯಾರ್ ಅವರೇ, ಮಾಜಿ ಅಧ್ಯಕ್ಷರು, ನಗರಾಭಿವೃದ್ಧಿ ಅಧಿಕಾರದ ಹಾಲಿ ಅಧ್ಯಕ್ಷರು ಆಗಿರತಕ್ಕಂಥ ಸನ್ಮಾನ್ಯ ಸದಾಶಿವ ಉಲ್ಲಾಲ್ ಅವರೇ, ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆಗಿರತಕ್ಕಂಥ ಕೊಡುಗೈ ದಾನಿಯೂ ಆಗಿರತಕ್ಕಂಥ ಪ್ರಕಾಶ್ ಕುಂಪಲ್ರವರೇ, ಉಪಾಧ್ಯಕ್ಷರಾದಂಥ ಮುಸ್ತಾಫಾ ಅಬ್ದುಲ್ಲಾರವರೇ, ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನನ್ನ ಮಿತ್ರರಾದಂಥ ಮುಸ್ತಾಫಾರವರೇ, ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ AK ರಹಿಮಾನ್ ರವರೇ, ಕರ್ನಾಟಕ ರಾಜ್ಯ ಯುವಕ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ನಮ್ಮವರೇ ಆದಂಥ ಸುರಯ್ಯ ಅಂಜುಮ್ರವರೇ, ದಿವ್ಯಾರವರೇ, ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷಿನಿಯಾಗಿರತಕ್ಕಂಥ ಚಂದ್ರಿಕಾ ರೈ ಅವರೇ, ರಾಜ್ಯ ಮಟ್ಟದ ಮಹಿಳಾ ಪದಾಧಿಕಾರಿಯಾಗಿರತಕ್ಕಂಥ ಸುರೇಖಾ ಚಂದ್ರಾಸ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಸೋಮೇಶ್ವರ ಪುರಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರತಕ್ಕಂಥ ಸನ್ಮಾನ್ಯ ಪುರುಷೋತ್ತಮ ಶೆಟ್ಟಿ ದೇಲಂತ ಬೆಟ್ಟೂರವರೇ, ಸೇರಿರತಕ್ಕಂಥ ಎಲ್ಲ ಅನೇಕ ಕಮಿಟಿಗಳ ಸದಸ್ಯರೇ, ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಹಾಗೂ ಯುವಕ ಕಾಂಗ್ರೆಸ್ನ ಮಿತ್ರರೇ, ಕಿಸಾನ್ ಘಟಕದ ಅಧ್ಯಕ್ಷರೇ, ಹಿಂದುಳಿದ ವರ್ಗದ ಅಧ್ಯಕ್ಷರೇ ಹಾಗೂ ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳಿಗನ್ನ ನಾನು ಮತ್ತೊಮ್ಮೆ ಸ್ವಾಗತಿಸುತ್ತಾ, ಈ ಒಂದು ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭೆಗೆ ಒಟ್ಟು 21 ಸ್ಥಾನದಲ್ಲಿ 7 ಜನ ಸದಸ್ಯರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದರು. ಸರ್ಕಾರದಿಂದ 5 ಜನರನ್ನು ನಾಮನಿರ್ದೇಶನಗೊಳಿಸಿ ನಮ್ಮ ಸನ್ಮಾನ್ಯ UT ಖಾದರ್ ಅವರ ಆದೇಶದ ಮೇರೆಗೆ 5 ಜನರನ್ನು ಇವತ್ತು ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕ ಮಾಡಲಾಗಿದೆ. ಸೋಮೇಶ್ವರ ಪುರಸಭೆಯ ಎಲ್ಲ ಸದಸ್ಯರಲ್ಲಿ, ನಾಮನಿರ್ದೇಶಿತ ಸದಸ್ಯರಲ್ಲಿ
ನನ್ನ ಒಂದು ವಿನಂತಿ ಏನು ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೇ ರೀತಿಯಲ್ಲಿ ಬಿಜೆಪಿಯವರ ಜೊತೆ ರಾಜಿ ಮಾಡತಕ್ಕಂಥ ರಾಜಕೀಯವನ್ನು ಮಾಡಬಾರದು ಅಂತಕ್ಕಂಥ ಮಾತನ್ನು ನಾನು ಇಲ್ಲಿಗೆ ಇಷ್ಟಪಡುವಂತೆ. ಕಳೆದ ಬಾರಿ ಸೋಮೇಶ್ವರದಲ್ಲಿ ಅಧ್ಯಕ್ಷನಾಗಿದ್ದಂಥವರ ಜೊತೆಯಲ್ಲಿ ಅವರು ಎಷ್ಟೇ ತಪ್ಪುಗಳನ್ನು ಮಾಡಿದರೂ ಕೂಡ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಆಗಲಿಲ್ಲ ಅನ್ನುವಂಥ ಬೇಸರ ನಮಗೂ ಕೂಡ ಇದೆ ಅನ್ನೋದನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಏನೇ ಇದ್ರೂ ಕೂಡ ಅಧಿಕಾರ ಶಾಶ್ವತ ಅಲ್ಲ, ನಮಗೆ ಪಕ್ಷ ಮುಖ್ಯ ಅನ್ನೋದನ್ನು ಯಾವತ್ತೂ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಅನುಕೂಲಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಅಥವಾ SDP ಅವರ ಜೊತೆಯಲ್ಲಿ ಅಥವಾ ಇನ್ನಿತರ ಪಕ್ಷದವರ ಜೊತೆಯಲ್ಲಿ ಸೇರಿಕೊಂಡು ಅಧಿಕಾರವನ್ನು ಪಡೆಯತಕ್ಕಂಥ ಯಾವ ರಾಜಕಾರಣವನ್ನು ಮಾಡಿದ್ರೂ ಕೂಡ ಅದನ್ನು ಖಂಡಿಸತಕ್ಕಂಥ ಕೆಲಸವನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಾಡಿಯೇ ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದೆ. ಯಾಕಾಗಿ ನಾವು 25 ವರ್ಷದಿಂದ ಯಾವುದೇ ಪಕ್ಷದವರ ಜೊತೆಯಲ್ಲಿ ರಾಜಿಯನ್ನು ಮಾಡದೆ ಕೇವಲ ಕಾಂಗ್ರೆಸ್ ಪಕ್ಷವನ್ನೇ ಗೆಲ್ಲಿಸಬೇಕು. UT ಖಾದರ್ ಅವರ ಮೊದಲು UT ಫರೀದ್ ಸಾಹೇಬರು ಈ ಚುನಾವಣೆಯಲ್ಲಿ ನಿಂತಹ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕ ಸಭೆಗಳಲ್ಲೂ ಕೂಡ ಬಿಜೆಪಿಯ ಯಾವುದೇ ಸಂಘಟನೆಯವರನ್ನು ಬಿಡದೆ ಅವರಿಗೆ ವಿರೋಧವನ್ನು ಮಾತನಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆದರೆ ಒಂದಂತೂ ಸತ್ಯ, ಸನ್ಮಾನ್ಯ UT ಖಾದರ್ ಅವರು ಇರುವವರೆಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವೊಬ್ಬನೂ ಕೂಡ ಶಾಸಕನಾಗುವಂತ ಕನಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಕಾರ್ಯಕರ್ತರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಕುಳಿತಂತ ನಾಯಕರಿಂದ ಎಲ್ಲವೂ ಕೂಡ ಆಗುವುದಿಲ್ಲ. ಆದರೆ ಕಾರ್ಯಕರ್ತರು ಯಾವಾಗ ಎಚ್ಚೆತ್ತುಕೊಂಡು ಕೆಲಸವನ್ನು ಮಾಡ್ತಾರಾ, ಯಾರು ಪಕ್ಷ ವಿರೋಧದ ಕೆಲಸವನ್ನ ಮಾಡ್ತಾರಾ ಅಂತವನ್ನ ತಡೆಯಬೇಕಂತ ಕೆಲಸವನ್ನ ಕಾರ್ಯಕರ್ತ ಮುಖಂಡರೇ ಮಾಡ್ತಾರೆ ಅನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಕಳೆದ ಬಾರಿ ಸೋಮೇಶ್ವರದ ಆಡಳಿತ ಹೇಗಿತ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಯಾರಾದ್ರೂ ಒಂದು ಮನೆಯ ಲೈಸೆನ್ಸ್ಗೆ ಹೋದಾಗ, ಯಾವುದಾದ್ರೂ ಒಂದು ಡೋರ್ ನಂಬರ್ಗೆ ಹೋದಾಗ 10,000 ರೂಪಾಯಿ ಕೊಟ್ಟರೆ ಮಾತ್ರ ನಿನಗೆ ಡೋರ್ ನಂಬರು, 20,000 ರೂಪಾಯಿ ಕೊಟ್ಟರೆ ಮಾತ್ರ ನನಗೆ ಲೈಸೆನ್ಸ್ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಆಡಳಿತ ಮಾಡಿತ್ತು. ಸೋಮೇಶ್ವರದಲ್ಲಿ ಚುನಾವಣೆ ನಡೆಯುವಾಗ ಉಸ್ತುವಾರಿಯಾಗಿ ಬ್ಲಾಕ್ ಕಾಂಗ್ರೆಸ್ನಿಂದ ನನ್ನನ್ನು ಕೂಡ ಆಗ್ತಾ ಇದ್ರು. ಅಲ್ಲಿ ಕೆಲವರು ಮನೆಗೆ ಹೋಗುವಾಗ ನಮ್ಮ ಕಾರ್ಯಕರ್ತರು ಅವರ ಮನೆ ಹತ್ರ ಹೋಗಿ ಮತವನ್ನು ಯಾಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ನಮಗೆ ಮಾಡತಕ್ಕಂಥ ಏನು ನಮ್ಮನ್ನು ಹೀಯಾಳಿಸ್ತಾರಲ್ಲ ಅಂತವರ ಜೊತೆಯಲ್ಲಿ ರಾಜಿ ಮಾಡುವಂತ ಪ್ರಶ್ನೆಯನ್ನು ಮಾಡಿದ ಕೆಲವೊಂದು ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದಾರೆ. ದಯವಿಟ್ಟು ಇನ್ನು ಮುಂದೆ ಅಂಥದ್ದು ಮಾಡಲಿಕ್ಕೆ ಹೋಗಬೇಡಿ. ನೀವು ಯಾವತ್ತೂ ಕೂಡ ಗೆಲ್ಲುವುದು ಕಾಂಗ್ರೆಸ್ನಿಂದಾಗಿ, UT ಖಾದರಿಂದಾಗಿ ಅನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಹಾಗೆ ಮಾಡುವುದಿದ್ರೆ ನಮಗೂ ಕೂಡ ಉಳ್ಳಾಲ ನಗರಸಭೆಯಲ್ಲಿ 20ನೇ ವರ್ಷ ಆಗ್ತಿತ್ತು ನಂದು. ಕಳೆದ ಬಾರಿಯೂ ಕೂಡ ಬಿಜೆಪಿಯವರನ್ನು ಯಾವತ್ತೂ ಕೂಡ ನಾನು ಬಿಡುವವನಲ್ಲ. ನಮ್ಮ ಜೀವವಿರುವವರೆಗೆ ಈ ಭೂಮಿಯಲ್ಲಿ ನಾವು ಯಾವಾಗ ಸಾಯ್ತೇವೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಬಿಜೆಪಿ ಯಾವುದೇ ಒಂದು ಬಜರಂಗ ದಳ ಇರಬಹುದು, ವಿಶ್ವ ಹಿಂದೂ ಪರಿಷತ್ ಇರಬಹುದು, RSS ಇರಬಹುದು, ಇನ್ನಿತರ ಯಾವುದೇ ಸಂಘಟನೆಯೂ ಕೂಡ ಯಾವತ್ತೂ ತಲೆಗೊಳ್ಳಲಿಕ್ಕೆ ನಾನು ತಯಾರಿದ್ದೇನೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೋಸ್ಕರವಾಗಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಹಾಗಾಗಿ ಇದೆಲ್ಲ ಯಾವ ಧೈರ್ಯ ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿ ಕೇವಲ ಒಂದು ಸಮುದಾಯದ ಜನ ಇರಬಹುದು, ಕಾಂಗ್ರೆಸ್ನಲ್ಲಿ ಅಣ್ಣ ತಮ್ಮಂದಿರ ಹಾಗೆ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಅನ್ನುವಂಥ ಸಾವಿರಾರು ಲಕ್ಷಾಂತರ ಯುವಕರು ಇದ್ದಾರೆ. ಆ ಧೈರ್ಯ ನಮಗಿದೆ. ಹಾಗಾಗಿ ಹೆಚ್ಚೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಸೋಮೇಶ್ವರದಲ್ಲಿ 12 ಮಂದಿ ಸದಸ್ಯರಿದ್ದೀರಾ, ಯಾವರೇ ಅಧ್ಯಕ್ಷನಿರಲಿ, ಏನು ವಿರೋಧ ಮಾಡ್ತಾ ಇದ್ದಾರೆ, ತಾವುಗಳು ವಿರೋಧ ಪಕ್ಷದ ಸೀಟ್ನಲ್ಲೇ ಕೂತ್ಕೊಳ್ಬೇಕೇ ವಿನ ಅವರ ಜೊತೆಯಲ್ಲಿ ಕೂತ್ಕೊಂಡು ಯಾವುದೇ ಸಭೆಯನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಅಧ್ಯಕ್ಷರೇ, ಇನ್ನೇನು ಹೆಚ್ಚು ಮಾತನಾಡುವುದಿಲ್ಲ. ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೆಚ್ಚಾಗಿ ನಾನು ಪ್ರಕಾಶ್ ಕುಂಬಲ್ರವರನ್ನು ನೆನಪಿಸಬೇಕಾಗುತ್ತೆ. ಮೊನ್ನೆ ಉರು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿ ಅಲ್ಲಿಗೆ ಹೊರೆಗಾಣಿಕೆಯನ್ನು ಕೊಡಬೇಕು ಅಂದಾಗ ಹೆಚ್ಚಾಗಿ ಪ್ರಕಾಶ್ ಕುಂಬಲ್ರವರ ನೇತೃತ್ವದಲ್ಲಿ ಹೊರೆಗಾಣಿಕೆಯನ್ನು ಕೊಟ್ಟು ಆ ಪವಿತ್ರವಾದಂತಹ ದರ್ಗಾದಲ್ಲಿ ನಡೆಯತಕ್ಕಂಥ ಉರುಸಿನ ಯಶಸ್ಸಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಶ್ರಮಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಕೂಡ 2-3 ಸಲ ಹೋಗಿದ್ದೆವು. ದರ್ಗಾದ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿಕೊಂಡು ಏನೆಲ್ಲ ಬೇಕು ಅನ್ನುವಂಥ ವಿಚಾರದ ಬಗ್ಗೆ ಚರ್ಚಿಸಿಕೊಂಡು ನಮ್ಮ ಸಹಕಾರವನ್ನು ನಾವು ಕೂಡ ದರ್ಗಾಕ್ಕೆ ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ, ಮಾತಿನಲ್ಲಿ ತಪ್ಪಿದ್ರೆ ಕ್ಷಮೆಯನ್ನು ಕೊಡಿ ಅನ್ನುವಂಥ ಮಾತನ್ನು ಕೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕಾಂಗ್ರೆಸ್. ಧನ್ಯವಾದಗಳು ಬ್ಲಾಕಿನ ಉಪಾಧ್ಯಕ್ಷರಾದಂಥ ದಿನೇಶ್ ರೈ ಅವರಿಗೆ. ಇನ್ನು ಮುಂದೆ ನಮ್ಮ ಹರೇಕಲ ಮುಸ್ತಫಾ ಬ್ಲಾಕಿನ ಉಪಾಧ್ಯಕ್ಷರವರು ಒಂದೆರಡು ಮಾತನಾಡಬೇಕು ಅಂತ ಕೇಳಿಕೊಳ್ತೇವೆ. ಪ್ರಕಾಶ್ ಕುಂಪಲ್ರವರ ಸಹಭಾಗಿತ್ವದೊಂದಿಗೆ
ಸೋಮೇಶ್ವರ ಪುರಸಭೆಯಲ್ಲಿ ನಾಮನಿರ್ದೇಶನಗೊಂಡ ಹಾಗೂ ಉಳ್ಳಾಲ ಬ್ಲಾಕ್ ಮಂಗಳೂರು ವಿಧಾನಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಅದೇ ರೀತಿ ರಾಜ್ಯ ಯುವ ಕಾಂಗ್ರೆಸ್ಗೆ ಪದಾಧಿಕಾರಿಯಾಗಿ ಆಯ್ಕೆಯಾದಂಥ ನಮ್ಮ ಅಭ್ಯರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುವಂಥ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ರಮೇಶ್ ಶೆಟ್ಟಿ ಅವರನ್ನು ಒಳಗೊಂಡಂತೆ ವೇದಿಕೆಯಲ್ಲಿ ಮತ್ತು ವೇದಿಕೆಯ ಮುಂಭಾಗದ ಎಲ್ಲ ಪಕ್ಷದ ಗಣ್ಯರೇ ಕಾರ್ಯಕರ್ತ ಬಂಧುಗಳೇ, ನಾನು ಮೊದಲಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಯಾಕಂದರೆ ಈ ಮೊದಲು ಕೂಡ ನಮ್ಮ ಬ್ಲಾಕಿನಲ್ಲಿ ಯಾರೆಲ್ಲ ಜನಪ್ರತಿನಿಧಿಗಳಾಗಿದ್ದಾರೆ, ಯಾರೆಲ್ಲ ಪಕ್ಷದ ಬೇರೆ ಬೇರೆ ಘಟಕಗಳಲ್ಲಿ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ ನಡೀತಾ ಇತ್ತು. ಈಗ ರಮೇಶ್ ಶೆಟ್ಟಿ ಅವರು ಅಧ್ಯಕ್ಷರಾದ ಮೇಲೆ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಆಶ್ರಯದಲ್ಲಿ ನಮ್ಮ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಹೇಳಿದಾಗೆ ಈ ಮೊದಲೇ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಸ್ವಲ್ಪ ತಡವಾಗಿದೆ. ನಾನು ಹೇಳೋದು, ಒಂದು ಪಕ್ಷ ಸಂಘಟನೆ ಆಗಬೇಕಿದ್ರೆ ಅಲ್ಲಿ ಯುವಕರ ಪಾತ್ರ ಭಾಳಷ್ಟು ಮುಖ್ಯವಾಗಿರುತ್ತದೆ. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಒಂದು ಹಂತಕ್ಕೆ ಬೆಳೆಯಬೇಕಾದ್ರೆ NSUನಿಂದ ವಿದ್ಯಾರ್ಥಿನಿಯರು ಪಕ್ಷ ಸಂಘಟನೆಗಾಗಿ ಮುಂದೆ ಬಂದಾಗ, ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ದುಡಿದಾಗ, ಶಾಲಾ ಕಾಲೇಜಿನಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಿದಾಗ, ಅಲ್ಲಿಂದ ಮುಂದಕ್ಕೆ ಅವರು ಯುವ ಕಾಂಗ್ರೆಸ್ನಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ನಮ್ಮ ಮೇನ್ ಕಾಂಗ್ರೆಸ್ಗೆ ಸಹಕಾರವನ್ನು ನೀಡಿದಾಗ ಮಾತ್ರ ಪಕ್ಷ ಒಂದು ಉನ್ನತ ಸ್ಥಾನಕ್ಕೆ, ಪಕ್ಷ ಒಂದು ಮೇಲ್ದರ್ಜೆಗೆ ಏರುವಂಥ ಒಂದು ಕೆಲಸ ಕಾರ್ಯಗಳಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ NSU ಘಟಕವನ್ನು, ಅದೇ ರೀತಿ ಯೂತ್ ಕಾಂಗ್ರೆಸ್ನ ಘಟಕವನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ನಮಗೆ ಬೇರೆ ಭಾಗದ ವಿಚಾರ ಗೊತ್ತಿಲ್ಲ. ಪ್ರತಿಯೊಂದು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರವಲ್ಲ, ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ NSU ಘಟಕ ಮತ್ತು ಯುವ ಕಾಂಗ್ರೆಸ್ನವರು ಪ್ರತಿಯೊಂದು ಚುನಾವಣೆ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಬೇರೆ ಬೇರೆ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಒಂದು ಗೆಲುವಿಗಾಗಿ ಶ್ರಮಿಸುವಂಥ ಒಂದು ಕೆಲಸ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಯೂತ್ ಕಾಂಗ್ರೆಸ್ನವರಿಗೆ ಯಾಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳಿದರೆ, ಅವರು ಇದನ್ನು ಅಭಿನಂದನೆ ಅಂತೇಳಿ ಸ್ವೀಕರಿಸಬಾರದು. ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯ ಮುಖಾಂತರ ನಮಗೆ ಸಿಕ್ಕಿದಂಥ ಒಂದು ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕರು ಮಾಡ್ತಾ ಇದ್ದಾರೆ ಎಂಬ ಒಂದು ನಿಟ್ಟಿನಲ್ಲಿ ಇವತ್ತಿನಿಂದ ಇನ್ನಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸುವ ಮೂಲಕ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಪಕ್ಷ ಸಂಘಟನೆಯನ್ನು ತೊಡಗಿಸಿಕೊಳ್ಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಉದಾಹರಣೆಗೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 224 ಸ್ಥಾನಗಳಲ್ಲಿ 136, ಕರ್ನಾಟಕ ರಾಜ್ಯದಲ್ಲಿ 224 ಸ್ಥಾನಗಳಲ್ಲಿ 136 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಒಂದು ನಿಚ್ಚಲ ಬಹುಮತ ಬಂದಿದ್ದರಿಂದ ಇವತ್ತು ಬೇರೆ ಬೇರೆ ನಿಗಮಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಒಂದು ಜವಾಬ್ದಾರಿ ಸಿಗುವಂಥ ಕೆಲಸ, ನಾಮನಿರ್ದೇಶಿತ ಸದಸ್ಯರಾಗಿ ಸಿಗುವಂಥ ಒಂದು ಕೆಲಸ ಆಗಿದೆ. ಇವತ್ತು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ UT ಖಾದರ್ ಅವರು ಶಾಸಕರಾಗಿ ಆಯ್ಕೆಯಾದ ನಂತರ, ತದನಂತರ ಅವರು ಇವತ್ತು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆಯಾದ ಕಾರಣದಿಂದ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹೆಚ್ಚಿನ ಕಾರ್ಯಕರ್ತರಿಗೆ ವಿವಿಧ ನಿಗಮಗಳಲ್ಲಿ ಒಂದು ಜವಾಬ್ದಾರಿ ಸಿಗುವಂಥ ಒಂದು ಕೆಲಸ ಆಗಿದೆ. ಅದರ ಜೊತೆಗೆ ಇವತ್ತು ಸೋಮೇಶ್ವರ ಪುರಸಭೆ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿ ಅಧಿಕಾರ ಇಲ್ಲದಿದ್ರೂ ಕೂಡ ಸೋಮೇಶ್ವರದ 5 ಜನರಿಗೆ ಒಂದು ನಾಮನಿರ್ದೇಶಿತ ಸದಸ್ಯರಾಗಿ ಆಗುವಂಥ ಒಂದು ಅವಕಾಶ ಆಗಿದೆ. ಈಗಾಗಲೇ ದಿನೇಶ್ ರೈ ಹೇಳಿದರು, ನಾಮನಿರ್ದೇಶಿತ ಸದಸ್ಯರಂತ ಹೇಳಿದರೆ ಅದು ಸದಸ್ಯರಿಗೆ ಸಮಾನ, ತಮಗೆ ಅನುದಾನ ಸಿಗದೇ ಇರ್ಬೋದು. ಆದರೆ ನಗರಸಭೆಯಲ್ಲಿ, ಪುರಸಭೆಯಲ್ಲಿ ನಿಮ್ಮ ಒಂದು ವಾರ್ಡಿನ ಬಗ್ಗೆ ಮಾತಾಡುವಂಥ ಒಂದು ಅವಕಾಶ ಅಲ್ಲ, ಇಡೀ ಗ್ರಾಮದ ಬಗ್ಗೆ ಮಾತಾಡುವಂಥ ಒಂದು ಅವಕಾಶ ಆ ನಾಮನಿರ್ದೇಶಿತ ಸದಸ್ಯರಿಗೆ ಇರ್ತದೆ. ವಾರ್ಡ್ ಸದಸ್ಯರಾದರೆ ಆ ವಾರ್ಡ್ನ ಬಗ್ಗೆ ಅವರಿಗೆ ಮಾತಾಡ್ಬೋದು. ನಿಮಗೆ ಇಡೀ ಗ್ರಾಮದ ಬಗ್ಗೆ ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿದಾಗ ಯಾರಿಗೆಲ್ಲ
ತೊಂದರೆ ಆಗ್ತದೆ, ಏನು ಕಟ್ಟ ಕಡೆಯ ಜನರಿಗೆ ಕೂಡ ತೊಂದರೆ ಆಗುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಧ್ವನಿಯನ್ನು ಎತ್ತುವಂತಹ ಕೆಲಸವನ್ನು ಅಲ್ಲಿ ನೀವು ಮಾಡಿದಾಗ ಮುಂದಿನ ಹಂತದಲ್ಲಿ ಖಂಡಿತವಾಗಿ ನಿಮಗೆ ಅವಕಾಶ ಸಿಕ್ಕಿದಾಗ ಯಾವುದೇ ಒಂದು ವಾರ್ಡಿನಲ್ಲಿ ನೀವು ಸದಸ್ಯರಾಗಿ ಆಯ್ಕೆ ಆಗುವಂತಹ ಒಂದು ಅವಕಾಶವನ್ನು ಅಲ್ಲಿನ ಮತದಾರರು ಖಂಡಿತವಾಗಿ ಮಾಡ್ತಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ನೆನಪಿಸ್ತಾ ಇದ್ದೇನೆ. ಇವತ್ತು ಸ್ಪೀಕರ್ ಅವರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಕಾರಣ UT ಖಾದರ್ ಅವರು ಇವತ್ತು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಹಿರಿಯ ನಾಯಕರಾದಂಥ ಸದಾಶಿವ ಉಳ್ಳಾಳ್ರವರಿಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಸಿಗುವಂಥ ಒಂದು ಅವಕಾಶ ಕೂಡ ಆಯಿತು. ಮಮತಾ ಗಟ್ಟಿಯವರಿಗೆ ಗೇರು ಅಭಿವೃದ್ಧಿ ನಿಗಮದಲ್ಲಿ ಕೂಡ ಅಧ್ಯಕ್ಷ ಸ್ಥಾನ ಸಿಗುವಂಥ ಒಂದು ಅವಕಾಶ ಆಯಿತು. ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೆಚ್ಚಿನ ಜನರಿಗೆ ಈಗಾಗಲೇ ಹೆಚ್ಚಿನ ಅವಕಾಶ ಸಿಗಿದೆ. ಮುಂದಿನ ಹಂತದಲ್ಲಿ ಇನ್ನೂ ಕೂಡ ಕೆಲವರಿಗೆ ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ನಿಮಗೆ ಅವಕಾಶ ಸಿಗ್ತದೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮಗೆ ಉದಾಹರಣೆ ಹೇಳ್ಬೇಕಾಗಿದ್ದರೆ UT ಖಾದರ್ ಅವರ ಉದಾಹರಣೆಯನ್ನು ತಮ್ಮ ಮುಂದೆ ಎಲ್ಲರಿಗೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದರೆ ಅವರು ವಿವಿಧ NSCU ಮೂಲಕ ಬೇರೆ ಬೇರೆ ಹೋರಾಟಗಳಲ್ಲಿ ಪಾಲ್ಗೊಂಡು ತದನಂತರ ಯೂತ್ ಕಾಂಗ್ರೆಸ್ನಲ್ಲಿ, ಸೇವಾದಳದಲ್ಲಿ, ಮೇನ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ರಿಂದ ಒಂದು ಇರುವಂಥ ಒಂದು ಸಂದರ್ಭದಲ್ಲಿ, ಯುವಕನಾಗಿರುವಂಥ ಒಂದು ಸಂದರ್ಭದಲ್ಲಿ ಮಂಗಳೂರು ಆಗಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗುವ ಮೂಲಕ ಅವರಿಗೆ ಶಾಸಕರಾಗುವಂಥ ಒಂದು ಅವಕಾಶ ಕೂಡ ಆಯಿತು. ತದನಂತರದಲ್ಲಿ ಕೂಡ ಶಾಸಕರಾಗಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗುವಂಥ ಒಂದು ಅವಕಾಶ ಆಯಿತು, ಆಹಾರ ಸಚಿವರಾಗುವಂಥ ಅವಕಾಶ ಆಯಿತು, ವಸತಿ ಸಚಿವರಾಗುವಂಥ ಒಂದು ಅವಕಾಶ ಆಯಿತು, ನಗರಾಭಿವೃದ್ಧಿ ಸಚಿವರಾಗುವಂಥ ಒಂದು ಅವಕಾಶ ಆಯಿತು. ಇದೀಗ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾಗುವಂಥ ಒಂದು ಅವಕಾಶ ಆಯಿತು. ಯಾಕಂತ ಹೇಳಿದರೆ ಅವರು ಸತತವಾಗಿ ಕಾರ್ಯಕರ್ತರ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು, ಕಾರ್ಯಕರ್ತರ ಮಾರ್ಗದರ್ಶನವನ್ನು ಪಡೆದುಕೊಂಡು, ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡಿಕೊಂಡು ಮುಂದಕ್ಕೆ ಹೋಗಿದ್ರಿಂದ ಈ ಒಂದು ಅವಕಾಶ ಆಯಿತು. ನಾನು NSCUಯ ಕಾರ್ಯಕರ್ತರಿಗೆ, ನಾಯಕರಿಗೆ, ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ. ಅದೇ ರೀತಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ, ಖಂಡಿತವಾಗಿ ನಿಮಗೆ ಸಿಕ್ಕಿದಂತಹ ಒಂದು ಜವಾಬ್ದಾರಿಯನ್ನು ನೀವು ಕಡಾಖಂಡಿತವಾಗಿ ಪಕ್ಷದ ಯಶಸ್ವಿಗಾಗಿ, ಪಕ್ಷದ ಏಳಿಗೆಗಾಗಿ, ಪಕ್ಷದ ಬೆಳವಣಿಗೆಗಾಗಿ ನೀವು ಮಾಡಿದಾಗ ಒಂದಲ್ಲ ಒಂದು ದಿನ ನೀವು ಒಂದೊಂದು ಸ್ಥಾನವನ್ನು ಪಡೆಯುವಂಥ, ಯಾವುದೇ ಒಂದು ಸ್ಥಾನವನ್ನು ಪಡೆಯುವಂಥ ಒಂದು ಅವಕಾಶ ಮುಂದಕ್ಕೆ ಖಂಡಿತವಾಗಿ ಬರ್ತದೆ ಎಂಬ ಮಾತನ್ನು ಈ ವೇದಿಕೆಯಲ್ಲಿ ತಮ್ಮ ಮುಂದೆ ನಾನು ಹೇಳಲು ಬಯಸ್ತಾ ಇದ್ದೇನೆ. ನಾನು ಕೊನೆಯದಾಗಿ ಹೇಳುವುದಿಷ್ಟೇ, ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಸೇರಿಕೊಂಡು ಪ್ರಕಾಶ್ ಗುಂಪಲ್ರವರ ಒಂದು ಸಹಭಾಗಿತ್ವವನ್ನು ಪಡೆದುಕೊಂಡು ನಿಮಗೆ ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತಾರಲ್ಲ, ಇದು ನಿಮಗೆ ಸಿಕ್ಕಿದಂಥ ಒಂದು ಜವಾಬ್ದಾರಿ ಅಂತೇಳಿ ಭಾವಿಸಿಕೊಂಡು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಪಕ್ಷದ ಏಳಿಗೆಗಾಗಿ ಶ್ರಮಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಿಮಗೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಧನ್ಯವಾದಗಳು ಬ್ಲಾಕ್ ಉಪಾಧ್ಯಕ್ಷರಾದ ಶ್ರೀಯುತ ಮುಸ್ತಫಾ ಹರೇಕಲ್ರವರಿಗೆ. ಇನ್ನು ನಮ್ಮ ಕೊಡುಗೈ ದಾನಿ ಕಾಂಗ್ರೆಸ್ ಮುಖಂಡ ಶ್ರೀ ಪ್ರಕಾಶ್ ಕುಂಬಲ್ರವರು ಸಭೆಯನ್ನು ಉದ್ದೇಶಿಸಿ ಎರಡು ಯುವ ಕಾಂಗ್ರೆಸ್ಸಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಸುರಯ್ಯ ಅಂಜುಮ್ರವರು ಸಭೆಯನ್ನು ಉದ್ದೇಶಿಸಿ 2 ಮಾತನಾಡಬೇಕು ಅಂತ ಕೇಳ್ಕೊಂಡು. ವೇದಿಕೆಯಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ನನ್ನ ನಮಸ್ಕಾರಗಳು. ಇವತ್ತು ಅಭಿನಂದನಾ ಸಮಾರಂಭ ಇದೆ ಅಂತ ನನಗೆ ಕಾಲ್ ಬಂತು. ಬಹುಶಃ ಈ ಅಭಿನಂದನಾ ಸಮಾರಂಭ ನನಗೆ ತಗೊಳ್ಳಿಕ್ಕೆ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಪ್ರಕಾಶ್ ಕುಂಪಳ ಅವರಿಗೆ ಮೊದಲು ಅಭಿನಂದನೆ ಮಾಡಬೇಕು. ಇವತ್ತು ನಾನು ಯುವ ಕಾಂಗ್ರೆಸ್ ಎಲೆಕ್ಷನಲ್ಲಿ ವಿನ್ ಆಗಿದ್ದೇನೆಂದರೆ ಅದು ಪ್ರಕಾಶ್ ಅಣ್ಣನಿಂದ ಮಾತ್ರ ನನಗೆ ಸಂಪೂರ್ಣ ಬೆಂಬಲ ಬಂದಿದೆ. ನಾನು ಯಾವತ್ತೂ ಕೂಡ ಹಣಬಲದ ಎಲೆಕ್ಷನನ್ನು ತೀರಾ ವಿರೋಧಿಸಿದವಳು. ಯಾಕಂತ ಹೇಳಿದ್ರೆ ಬೈ ಪ್ರೊಫೆಷನ್ ನಾನೊಬ್ಳು ಜರ್ನಲಿಸ್ಟ್, ಪತ್ರಕರ್ತೆ. ಸೊ ನನಗದು ಆ ಹಣಬಲದ ಎಲೆಕ್ಷನಲ್ಲಿ ನಂಬಿಕೆನೇ ಇರಲಿಲ್ಲ. ಸೊ ಹಣಬಲದ ಎಲೆಕ್ಷನ್ ನನಗೆ ಇಷ್ಟನೂ ಇಲ್ಲ, ಅಂಥ ಹಣಬಲ ನನ್ನಲ್ಲಿ ಇಲ್ವೂ ಇಲ್ಲ. ಜನಬಲ ಅಂತ ನೆನಪಾದಾಗ ನಾನು ನನ್ನ ಗಂಡ ಇಬ್ಬರು ಸೇರ್ಕೊಂಡು ಮಾಡಿದ್ದು ಪ್ರಕಾಶ್ ಅಣ್ಣನನ್ನು. ಅವರು ನನಗೆ ಒಂದು ಮಾತು ಆಚೆ ಈಚೆ ಯೋಚನೆ ಮಾಡದೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರು. ಅಷ್ಟೇ ಅಲ್ಲದೆ ನನ್ನ ಕ್ಷೇತ್ರ ಉಡುಪಿ ಆದರೂ ಉಳ್ಳಾಲದ ಜನರು ನನಗೆ ಸಾವಿರಾರು ಮತಗಳನ್ನು ನೀಡಿ ಆಶೀರ್ವದಿಸಿದ್ದೀರಿ. ಅದಕ್ಕೆ ನಾನು ಯಾವತ್ತೂ ಚಿರಋಣಿ.
ನನ್ನ ಇವತ್ತು ಈ ಸ್ಥಾನಮಾನ ಬೆಂಗಳೂರು ನಗರದ ಉಸ್ತುವಾರಿಯಾಗಿ ನನಗೆ ಸಿಕ್ಕಿದ ಜವಾಬ್ದಾರಿ ಅದೆಲ್ಲ ನನಗೆ ಉಳ್ಳಾಲದ ಕಾರ್ಯಕರ್ತರು ನೀಡಿದ ಭಿಕ್ಷೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಜೊತೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂತಹ ದಿವ್ಯಾ ಅವರು ಬರ್ತಾ ಕೇಳಿದ್ರು, ನಿಮ್ಮ ಸರ್ ಇಲ್ವಾ ಅಂತ. ನಾನು ಹೇಳಿದೆ, ಯು ಟಿ ಖಾದರ್ ಸರ್ ಇಲ್ಲದೇ ಇರ್ಬೋದು, ಆದರೆ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬಂದಿದ್ದಾರೆ, ಏನೆಲ್ಲ ಆಗ್ತಾ ಇದೆ, 24x7 CCTV ಥರ ವಾಚ್ ಮಾಡುವಂತಹ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅವರು. ಅವರಿಗೆ ಎಲ್ಲ ಆಗು ಹೋಗುಗಳ ಬಗ್ಗೆ ಗೊತ್ತಿರುತ್ತೆ. ಅವರು ಉಮ್ರಾಗೆ ಹೋಗಲಿ, ಹಜ್ಗೆ ಹೋಗಲಿ, ಅವರಿಗೆ ಅಷ್ಟು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಯನ್ನು ಪಡೆದಂತಹ ನಾಯಕರನ್ನು ಪಡೆದಂತಹ ನಾವೆಲ್ಲರೂ ನಿಜಕ್ಕೂ ಪುಣ್ಯವಂತರು ಅಂತ ಹೇಳ್ಬೋದು. ನಮಗೆ ಅವರು ಬರೀ ಶಾಸಕರು ಅಷ್ಟೇ ಅಲ್ಲ, ನಮ್ಮ ಮನೆ ಮಗ. ಇಲ್ಲಿ ಯಾವುದೇ ಕ್ಷೇತ್ರದ ಮನೆಗೆ ಹೋಗಿ ಯು ಟಿ ಸರ್ ನಿಮ್ಮ ಮನೆಗೆ ಬಂದಿದ್ರ ಒಂದಲ್ಲ ಒಂದು ದಿನ ಅಂದರೆ ಅವ್ರ ತಲೆ ಅಲ್ಲಾಡಿಸ್ತಾರೆ. ಯಾಕಂತ ಹೇಳಿದ್ರೆ ಅವರು ಲೋಕಲ್ ಟು ಗ್ಲೋಬಲ್ ಲೀಡರ್ ಅಂತ ಹೇಳಲಿಕ್ಕೆ ನಮ್ಮೆಲ್ರಿಗೂ ಯಾವತ್ತೂ ಹೆಮ್ಮೆ ಇದೆ. ವಿಧಾನಸಭಾ ಸಭಾಧ್ಯಕ್ಷರಾದಾಗ ನನಗೆ ತುಂಬ ಜನ ಹೇಳಿದ್ರು, ಏನು ಮಾಡೋಕ್ಕಾಗತ್ತೆ, ಬಹುಶಃ ಮಿನಿಸ್ಟ್ರಿ ಕೊಟ್ಟಿದ್ರೆ ತುಂಬ ವರ್ಕೌಟ್ ಆಗ್ತಿತ್ತಲ್ವಾ ಅಂತ. ಬಟ್ ಅವರು ಯಾರೂ ಮಾಡದೇ ಇರುವಂಥ ಕೆಲಸ ಮಾಡಿದ್ರು. ವಿಧಾನಸೌಧವನ್ನು ನಾವೆಲ್ಲ ಹೊರಗಿನಿಂದ ನೋಡಿ ಕನಸನ್ನು ಕಾಣ್ತಾ ಇದ್ವಿ. ನಮ್ಮಂಥ ತುಂಬ ಸಾಮಾನ್ಯ ಜನರು ವಿಧಾನಸಭೆಯ ಸೌಧದ ಒಳಗಡೆ ಹೋಗಬೇಕು ಅನ್ನುವ ಕನಸು ಕಾಣ್ತಾ ಇದ್ರು. ಅದನ್ನು ನನಸು ಮಾಡಿದಂತಹ ಕರ್ನಾಟಕದ ಇಡೀ ದೇಶದ ಏಕೈಕ ಸ್ಪೀಕರ್ ಅಂತ ಹೇಳಿದ್ರೆ ಅದು ಯು ಟಿ ಖಾದರ್. ಅದಕ್ಕೆ ಯಾವತ್ತೂ ನಾವು ಅವರನ್ನು ಸ್ಮರಿಸಿಕೊಳ್ಳಲೇಬೇಕು. ಇವತ್ತು ವಿಧಾನಸೌಧವನ್ನು ಸಾಮಾನ್ಯ ಜನ ತನ್ನ ಧ್ವನಿ ಎತ್ತುವಂತಹ ಮನೆ ಅಂತ ಹೆಮ್ಮೆಯಿಂದ ನೋಡ್ಕೊಳ್ತಾನೆ ಅಂತ ಹೇಳಿದ್ರೆ ಅದು ಕೇವಲ ಯು ಟಿ ಖಾದರಿಂದ ಮಾತ್ರ ಸಾಧ್ಯ. ಅಷ್ಟೇ ಅಲ್ಲದೆ ಇಲ್ಲಿ ನನಗೆ ಸಹಕಾರ ನೀಡಿದಂತಹ ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನಾನಿವತ್ತು ಧನ್ಯವಾದಗಳು ಅಂತ ಒಂದು ಚಿಕ್ಕ ಪದವನ್ನು ಮಾತ್ರ ನೀಡಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದರೆ ನಮಗೆ ಪಕ್ಷದಲ್ಲಿ ಇರುವಂತಹ ಸಣ್ಣ ಕಾರ್ಯಕರ್ತರು ನಾವು. ಇಲ್ಲಿರುವಂತಹ ಬಹಳ ಹಿರಿಯ ಕಾರ್ಯಕರ್ತರ ರಾಜಕೀಯ ಅನುಭವ ಜೀವನಗಳು ನಮ್ಗೆ ಯಾವತ್ತು ಮಾರ್ಗದರ್ಶನವಾಗಬೇಕು. ನಾವ್ಯಾವತ್ತು ಕಲಿಕೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು, ನಾವ್ಯಾವತ್ತು ರಾಜಕಾರಣಿಗಳಲ್ಲ, ವಿದ್ಯಾರ್ಥಿಗಳಾಗಿಯೇ ಈ ಕ್ಷೇತ್ರದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಉಳಿಯೋಣ. ನಾಯಕರಾಗದಿದ್ರೂ ಪರವಾಗಿಲ್ಲ, ಪಕ್ಷದ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರನು ಅನ್ನುವ ಹೆಸರನ್ನು ಸದಾ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಅವರನ್ನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಅವರು ವೇದಿಕೆ ಬರಬೇಕೆಂದು ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ಬ್ಲಾಕಿನ ಕೋಶಾಧಿಕಾರಿ, ಅದೇ ರೀತಿ ಉಳ್ಳಾಲ ಕೊಣಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಶೌಕತ್ ಅಲಿ ಅವರು ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ನವಾಜ್ ನರಿಂಗಾಣರವರು ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕೆಂದು ಕೇಳ್ಕೊಳ್ತೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಸನ್ಮಾನ್ಯ ಪ್ರಕಾಶ್ ಕುಂಪಲರವರ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಈ ಒಂದು ಸನ್ಮಾನ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಹಾಗೂ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮದ ಮುಖ್ಯ ರೂವಾರಿ ಪ್ರಕಾಶ್ ಕುಂಪಲ್ರವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ, ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ, ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಬಹಳ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ನಮ್ಮ ನಾಯಕರಂತಹ ಪ್ರಕಾಶ್ ಕುಂಪಲ್ರವರು ಒಂದು ಆಯೋಜನೆ ಮಾಡಿದ್ದಾರೆ. ಕಳೆದ 3 ತಿಂಗಳ ಮುಂಚೆ ನಡೆದಂತಹ ಯುವ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಆ ಒಂದು ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಿದರೋ ಅವರೆಲ್ಲರನ್ನು ಹುರಿದುಂಬಿಸಿ ಒಂದು ಪಕ್ಷದ ಕಡೆಗೆ ಬರುವ ಹಾಗೆ ಅತಿ ಹೆಚ್ಚು ಮೆಂಬರ್ಶಿಪ್ಪನ್ನು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡಲು ಬಹಳಷ್ಟು ಸಹಕಾರಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಯುವ ಕಾಂಗ್ರೆಸ್ಸಿನ ಮುಖಂಡರಾದಂತಹ ತ್ವಾಹ ಉಳ್ಳಾಲ ಹಾಗೂ ತೌಹೀದ್ ಕಲ್ಲಾಪುರ ಅವರು ಹಾಗೂ NSAನ ಅಧ್ಯಕ್ಷರಾದಂತಹ ಸಾಹಿಲ್ ಮಂಚಿಲ ಇವರೆಲ್ಲರೂ ಸೇರಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಯುವ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಸುಮಾರು 11,000ದಷ್ಟು ಸದಸ್ಯತ್ವವನ್ನು ನಮ್ಮ ಈ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ನೋಂದಣಿ ಮಾಡಿದ್ದಾರೆ.
ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಸದಸ್ಯತ್ವವನ್ನು ಪಡೆದಂತಹ ವಿಧಾನಸಭಾ ಕ್ಷೇತ್ರ ಕೂಡ ನಮ್ಮದೆಂಬ ಹೆಗ್ಗಳಿಕೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಬ್ಲಾಕಿನ ಪಕ್ಷದ ಮುಖಂಡರು ಹಾಗೂ ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರು. ನಮಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷ ಎಂಬ ನೆಲೆಯಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ವೇದಿಕೆಯಲ್ಲಿ ಎಲ್ಲ ಮುಖಂಡರು ಮಾತನಾಡಿದರು. ಹೆಚ್ಚೇನು ನಾವು ಮಾತಾಡುವಾಗಿಲ್ಲ, ಯಾಕಂದರೆ ನಮ್ಮ ನಾಯಕರು ಇನ್ನೂ ಕೂಡ ಮಾತಾಡಲಿಕ್ಕಿದ್ದಾರೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಗೌರವಾನ್ವಿತ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಂಥ UT ಖಾದರ್ ಸರ್ ಅವರು ಈಗಾಗಲೇ ನಿನ್ನೆ ಒಂದು ಈ ಪ್ರಾಕೃತಿಕ ವಿಕೋಪದ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮೊನ್ನೆ ಮಾಡಿ ನಾಳೆ ಅವರು ಪವಿತ್ರವಾದಂತಹ ಹಜ್ ಕರ್ಮ ನೆರವೇರಿಸಲು ಸೌದಿ ಅರೇಬಿಯಾಕ್ಕೆ ಹೋಗಲಿಕ್ಕಿದ್ದಾರೆ. ಈಗ ನಮ್ಮ ಮುಂದೆ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದರೆ ಸುಮಾರು 20 ದಿವಸದಷ್ಟು ಕಾಲ ನಮ್ಮ ಶಾಸಕರು ಕ್ಷೇತ್ರದಲ್ಲಿ ಇರುವುದಿಲ್ಲ. ಇಲ್ಲಿ ವಿಪರೀತ ಮಳೆ ಕೂಡ ಬರಲಿಕ್ಕೆ ಪ್ರಾರಂಭವಾಗಿದೆ. ಈ ಒಂದು ಏನು ಪ್ರಾಕೃತಿಕ ವಿಕೋಪ ಆಗುವಂಥ ಸಂದರ್ಭದಲ್ಲಿ ಅವರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅವರ ಸೇನಾನಿಯಾಗಿ ನಾವೆಲ್ಲರೂ ನಮ್ಮ ಗ್ರಾಮದಲ್ಲಿ ನಿಂತುಕೊಂಡು ಏನು ಒಂದು ಪ್ರಾಕೃತಿಕ ವಿಕೋಪದಲ್ಲಿ ಏನು ದುರಂತ ಆಗುತ್ತೆ ಅದನ್ನು ಸಮಗ್ರವಾಗಿ ನಿಭಾಯಿಸಿಕೊಂಡು ಕ್ಷೇತ್ರದ ಜನರು ನೆಮ್ಮದಿಯ ಬದುಕನ್ನು ಕಲ್ಪಿಸಿಕೊಳ್ಳಲು ನಾವೆಲ್ಲರೂ ಕಟಿಬದ್ಧರಾಗಬೇಕು. ಇದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನಮ್ಮ ಕೆಲಸವನ್ನು ಮಾಡಬೇಕಾಗುತ್ತದೆ. ಯಾಕಂದರೆ ಕ್ಷೇತ್ರದ ಶಾಸಕರು ಪ್ರತಿಯೊಂದು ದಿವಸ ಕೂಡ ಈಗಾಗಲೇ ನಮ್ಮ ರಾಜ್ಯದ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಅಂಜುಮ್ ಮೇಡಮ್ರವರು ಈಗಾಗಲೇ ಹೇಳಿದರು, ಅವರು ಹಳ್ಳಿಯಿಂದ ಒಂದು ಅಂತಾರಾಷ್ಟ್ರೀಯ ಮಟ್ಟದವರೆಗಿನ ನಾಯಕ ಅಂತೇಳಿ. ಅದು ಖಂಡಿತ ಸತ್ಯ. ಯಾಕಂದರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟಂತಹ ಒಬ್ಬ ಶಾಸಕನಿದ್ದರೆ ಅದು ನಮ್ಮ UT ಖಾದರ್ ಸರ್ ಅವರು. ಹೇಗೆ ಒಂದು ಗೌತಮ ಬುದ್ಧನ ಹತ್ರ ಒಂದು ತಾಯಿ ತನ್ನ ಸತ್ವದ ಮಗನನ್ನು ಬದುಕಿಸಿಕೊಳ್ಳಲು ಬೇಡಿಕೊಂಡಂಥ ಸಂದರ್ಭದಲ್ಲಿ ಆ ಗೌತಮ ಬುದ್ಧ ಆ ತಾಯಿಗೆ ಹೇಳ್ತಾನೆ, ನೀನು ನಿಮ್ಮ ಮಗನನ್ನು ನಾನು ಖಂಡಿತ ಬದುಕಿಸಿಕೊಡ್ತೇನೆ, ನೀನೊಂದು ಸಾವಿಲ್ಲದ ಮನೆಯ ಸಾಸಿವೆಯನ್ನು ತರಬೇಕೆಂಬ ಮಾತನ್ನು ಹೇಳುತ್ತಾರೆ. ಹಾಗೆ ಆ ತಾಯಿಯು ಪ್ರತಿಯೊಂದು ತಮ್ಮ ಹತ್ತಿರದಲ್ಲಿರುವಂಥ ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟು ಸಾಸಿವೆ ಕಾಲನ್ನು ಕೇಳಿದಂಥ ಸಂದರ್ಭದಲ್ಲಿ ಎಲ್ಲ ಮನೆಯಲ್ಲೂ ಕೂಡ ಆ ಸಾವು ಸಂಭವಿಸಿತ್ತು. ಯಾಕಂದರೆ ಒಂದಲ್ಲ ಒಂದು ಜನರು ಆ ಮನೆಯಲ್ಲಿ ಸಾಯ್ತಿದ್ರು. ಆದ್ದರಿಂದ ಮತ್ತೆ ಹಿಂದಿರುಗಿ ಬಂದು ಹೇಳ್ತಾರೆ ಗೌತಮ ಬುದ್ಧನ ಹತ್ರ, ಅದು ನನ್ನಿಂದ ಖಂಡಿತ ಸಾಧ್ಯವಿಲ್ಲ, ಯಾಕಂದರೆ ಸಾವಿಲ್ಲದ ಮನೆ ಯಾವುದೂ ಕೂಡ ಇಲ್ಲ. ಆದ್ದರಿಂದ ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಈಗ ನಾವು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯಾವ ಮನೆಗೆ ಹೋಗಿ ಕೇಳಿದರೂ ಕೂಡ ಅವರು ಭೇಟಿ ಕೊಟ್ಟಿರ್ತಾರೆ. ಒಂದಲ್ಲ ಒಂದು ದಿವಸ ಒಂದಲ್ಲ ಒಂದು ಕಾರಣಕ್ಕೆ ನಮ್ಮ ಕ್ಷೇತ್ರದ ಶಾಸಕರು ಅದು ಭೇಟಿ ಕೊಟ್ಟಿರುತ್ತಾರೆ. ನಮ್ಮ ಪಂಚಾಯತ್ ಸದಸ್ಯರು ಕೂಡ ಅವರ ವಾರ್ಡಿನಲ್ಲಿ ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟಿರಲಿಕ್ಕೆ ಸಾಧ್ಯತೆ ಇರುವುದಿಲ್ಲ. ಆದರೂ ಕೂಡ ಇವರು ಕ್ಷೇತ್ರದ ಶಾಸಕರು, ಸಚಿವರಾಗಿದ್ದರು, ಈಗ ವಿಧಾನಸಭಾಧ್ಯಕ್ಷರಾದರೂ ಕೂಡ ತಮ್ಮ ಬಿಡುವಿನ ಸಂದರ್ಭದಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೋಗಿ ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಡುವಂಥ ಏಕೈಕ ಶಾಸಕರು. ಈಗಾಗಲೇ ಹಜ್ ಕರ್ಮ ನಿರ್ವಹಿಸಲು ಅವರು ತಯಾರಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕಳೆದ ಒಂದು ವಾರದಲ್ಲಿ ಕ್ಷೇತ್ರದ ಹೆಚ್ಚಿನ ಮನೆಗೆ ಮತ್ತು ಹೆಚ್ಚಿನ ಧಾರ್ಮಿಕ, ರಾಜಕೀಯ ಮತ್ತು ಸಾಮಾಜಿಕ ಮುಖಂಡರ ಮನೆಗೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದುಕೊಂಡು ವಿವಿಧ ಧಾರ್ಮಿಕ ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಟ್ಟು ಅವರು ಎಲ್ಲರ ಆಶೀರ್ವಾದವನ್ನು ಪಡೆದು ನಾಳೆ ಅವರು ಹಜ್ ಕರ್ಮಕ್ಕೆ ಹೋಗುತ್ತಾರೆ. ಆದ್ದರಿಂದ ಬರುವ 15 ದಿವಸದಲ್ಲಿ ಅವರು ಬರುವವರೆಗೂ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೂಡ ನಾವು ಪಕ್ಷದ ಎಲ್ಲ ಕಾರ್ಯಕರ್ತರು ಅವರ ಆ ಒಂದು ಸೇವೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತಾ, ಈಗಾಗಲೇ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಟ್ಟವರು ಪ್ರಕಾಶ್ ಕುಂಪಲ್ರವರು. ಅವರ ಬಗ್ಗೆ ಹೇಳಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ವಧರ್ಮ ಒಂದು ಸಮನ್ವಯ ಕೊಂಡಿ ಅಂತ ಈ ಸಂದರ್ಭದಲ್ಲಿ ನಾನು ಅವರನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಯಾಕಂದರೆ ಹೆಚ್ಚಿನ ಕಡೆಯಲ್ಲಿ ಈಗ ನಮ್ಮ ಕರಾವಳಿ ಪ್ರದೇಶವು ಕೋಮು ದ್ವೇಷದಿಂದ ಕೂಡಿದಂತಹ ಈ ಒಂದು ಸಂದರ್ಭದಲ್ಲಿ ಹತ್ತಿರದ
ಗೆಳೆಯರು ಕೂಡ ಪರಸ್ಪರ ಮುಖವನ್ನು ತಿರುಗಿಸಿ ಹೋಗುವಂತಹ ಸಂದರ್ಭದಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟುಕೊಂಡು ಅಲ್ಲಿ ಎಲ್ಲ ಜಾತಿ ಅವರನ್ನು ಸೇರಿಸಿಕೊಂಡು ಹೆಚ್ಚಿನ ಒಂದು ಕ್ರೀಡೆಗೆ ಹೆಚ್ಚೆಚ್ಚು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲು ಒಂದು ಪ್ರೋತ್ಸಾಹವನ್ನು ಕೊಡುತ್ತಿರುವಂಥ ಒಬ್ಬ ಯುವ ನಾಯಕ. ಕಳೆದ 1 ವರ್ಷದಿಂದ ಹೆಚ್ಚಿನ ಕಡೆಯಲ್ಲಿ ಅವರು ಹೆಚ್ಚಿನ ಕ್ರೀಡಾಕೂಟವನ್ನು ಆಯೋಜನೆ ಕೂಡ ಮಾಡಿದ್ದಾರೆ. ಮತ್ತು ಕಳೆದ ಅವರು ಇರದಲ್ಲಿ ಮಾಡಿದಂಥ ಒಂದು ಭಾಷಣ ಅದು ಎಲ್ಲರಿಗೂ ಗೊತ್ತಿರಬಹುದು. ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಅದು ಹೆಚ್ಚೆಚ್ಚು ವೈರಲ್ ಆಗಿದೆ. ಅವರು ಅಲ್ಲಿ ಹೇಳಿದರು, ನಾನು ಇಲ್ಲಿ ಯಾರು ಕೂಡ ಒಬ್ಬರು ಕ್ರೀಡಾಕೂಟಕ್ಕೆ ಆಯೋಜನೆ ಮಾಡಿದವರು ಬಂದರೆ ಅದು ನನ್ನ ಹೆಸರಿಗೋಸ್ಕರ ಅಥವಾ ನನ್ನ ಹೆಸರು ಬರಬೇಕೆಂದೋಸ್ಕರ ನಾನು ಡೊನೇಷನ್ ಕೊಡ್ತಾ ಇಲ್ಲ. ಅದು ಸರ್ವಧರ್ಮ ಸಮನ್ವಯವಾದ ಒಂದು ಸಹಬಾಳ್ವೆಯನ್ನು ನಡೆಸಲು ಈ ಕರಾವಳಿ ಪ್ರದೇಶ ಒಂದು ಸಜ್ಜಾಗಲಿ ಮತ್ತು ಎಲ್ಲರೂ ಪರಸ್ಪರ ಪ್ರೀತಿ ಮತ್ತು ಸಹಬಾಳ್ವೆಯಿಂದ ಬದುಕಲು ಎಲ್ಲರೂ ತಯಾರಾಗಲಿ ಎಂಬ ನಿಟ್ಟಿನಲ್ಲಿ ನಾನು ಈ ಒಂದು ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುತ್ತಿದ್ದೇನೆ. ಅದು ಬಿಟ್ಟು ವೈಯಕ್ತಿಕವಾಗಿ ನನ್ನ ಒಂದು ಹೆಸರನ್ನು ಪಡೆಯಲಿಕ್ಕೆ ಖಂಡಿತ ಅಲ್ಲ ಅಂತ ಒಂದು ಮಾತನ್ನು ಅವರು ಹೇಳಿದರು. ಖಂಡಿತವಾಗಿಯೂ ನಿಮ್ಮಂತಹ ಹೆಚ್ಚೆಚ್ಚು ಸಮಾಜ ಸೇವಕರು ಈ ಪ್ರದೇಶದಲ್ಲಿ ಬಂದರೆ ಖಂಡಿತವಾಗಿಯೂ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿರುವಂತಹ ಏನು ಪರಸ್ಪರ ಒಂದು ಕೋಮು ಭಾವನೆಯಿಂದ ನೋಡುವಂತಹ ಜನರು ಪರಸ್ಪರ ಭ್ರಾತೃತ್ವದಿಂದ ಬದುಕಲು ಖಂಡಿತ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ನಮ್ಮ ಶಾಸಕರಿಗೆ ತಾವು ಬೆನ್ನೆಲುಬಾಗಿ ನಿಂತಿದ್ದೀರಿ. ನಾನು ಯುವ ಕಾಂಗ್ರೆಸ್ ವತಿಯಿಂದ ಬಹಳಷ್ಟು ಆಭಾರಿಯಾಗಿದ್ದೇನೆ. ಅದೇ ರೀತಿ ಯುವ ಕಾಂಗ್ರೆಸ್ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ಹೆಚ್ಚೆಚ್ಚು ಒಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ಸದಸ್ಯತ್ವ ಆಗಲು ಕೂಡ ಬಹಳಷ್ಟು ಹುರಿದುಂಬಿಸಿದ್ದೀರಾ. ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಈ ಒಂದು ಯುವ ಕಾಂಗ್ರೆಸ್ಸಿನ ಸದಸ್ಯತ್ವಕ್ಕೆ ನಮಗೆ ಸಹಕಾರಿ ಮಾಡಿದಂತಹ ಈ ಉಳ್ಳಾಲ ಬ್ಲಾಕಿನ ಹಾಗೂ ಮುಡಿಪು ಬ್ಲಾಕಿನ ಪಕ್ಷದ ಎಲ್ಲ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ರಮೇಶ್ ಶೆಟ್ಟಿ ಬೋಲಿಯಾರ್ರವರು ಹಾಗೂ ದಿನೇಶ್ ರವರು, ಮುಸ್ತಫರವರು ಹಾಗೂ ಶೌಕತ್ ಅಲಿರವರು, ನಮ್ಮ ಮಂಗಳೂರು ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರಾದಂತಹ ಮುಸ್ತಫರವರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ನಾಯಕರು ನಮಗೆ ಬಹಳಷ್ಟು ಸಹಕಾರಿ ಆಗಿದ್ದೀರಿ. ಅದೇ ರೀತಿ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದ್ದೀರಿ. ತಮಗೆ ಯುವ ಕಾಂಗ್ರೆಸ್ಸಿನ ವತಿಯಿಂದ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ನವಾಜ್ ನರ್ಗಂಡ್ರವರಿಗೆ ಇನ್ನು ಸಭೆಯನ್ನು ಉದ್ದೇಶಿಸಿ ಪ್ರಕಾಶ್ ಕುಂಪಲ್ರವರು 2 ಮಾತಾಡಬೇಕು ಅಂತ ಕೇಳ್ತಿದ್ದೆ. ಎಲ್ಲರೂ ಈಗ ಕನ್ನಡದಲ್ಲಿ ಮಾತಾಡಿದರು. ಹಾಗೆ ನಾನೊಂದು ಹೊಸತಾಗಿ ತುಳುವಲ್ಲೇ ಮಾತಾಡೋಣ ಅಂತೇಳಿ, ತುಳು ಭಾಷೆಯಲ್ಲೇ ಮಾತಾಡೋಣ ಅಂತೇಳಿ ವೇದಿಕೆಡಿತ್ತಿನ ಪೂರ ಗಣ್ಯ ವ್ಯಕ್ತಿನಗಳು ರಮೇಶನ್ನವಡು, ಸದಸ್ಯನವಡು, ಸುರೇಖಕ್ಕ ಅವಡು, ದಿನೇಶ್ ರೈ ಅವಡು ಇತ್ತಿನ ಪೂರ ಪುರುಷೋತ್ತಮ್ ನವಾಜ್ ನರಿಗನ ವೇದಿಕೆಡಿತ್ತಿನ ಎದುರಿತ್ತಿನ ಪೂರಲ ಎನ್ನ ಕಾರ್ಯಕರ್ತನಕ್ಲು ಅವಡು ಒಂಜಿ ಪಾತ್ರ. ನಾನು ಲಾಸ್ಟ್ ಟೈಮ್ ರಮೇಶನಲ್ಲ ಬಂದಿತ್ತೆ ಯುವ ಒಂಜಿ ಸನ್ಮಾನ ಮನ್ಪೋಡು ಬಂದು ಯುವ ಕಾಂಗ್ರೆಸ್ನಾಗ ಸನ್ಮಾನ ಮನ್ಪೋಡು ಟೈಮ್ ತಿಕ್ಕಿಜಿ ಬಂದ ಎಂಕ್ಲ ಬೇಲೆ ಶೆಡ್ಯೂಲ್ ಇತ್ತನೆ ಎನ್ನೆಲ್ಲ ವರ್ಕ್ ನಡೀತು ಬ್ಯಾಂಗ್ಳೂರು ಬರ್ಪುನ ಒಂಜಿ ದಿನ ಬತ್ತ ಕಾಂಡೆ ಬತ್ತೆ ಬಯ್ಯ ಬೋಪೆ ಅಂಚೆ ಒಂದಿನ ಈ ಶೆಡ್ಯೂಲ್ ಇಲ್ಲ ಒಂದಿನ ಮನ್ಪೋಡೆ ಬಂದು ಅನ್ಕೊಳ್ದಿತ್ತೆ. ಅಪ್ಪ ರಮೇಶ್ ಬಂದಿತ್ತೆ ಒಂದಿನ ಈ ಡೇಟ್ ಕೊರ್ಲ ಈ ಡೇಟ್ ಕೊರ್ದು ನಾನು ಎಂಜಿನ ಕಾರ್ಯಕ್ರಮ ರೆಡಿ ಮಾಡ್ಕೊಡೆ ಮನ್ಸೂರ್ಲ ಯಾನ ಕುಲ್ದು ರೆಡಿ ಮಂತು ಕೊರ್ಪ ಬಂದು ಹಿಂಗೆ ಫುಲ್ ಸಪೋರ್ಟ್ ಅದು ಉಂಟದು. ಆ ದಿನ ಇನ್ನಿ ಬೈದಿನ ಬಂದು ಹಿಂಗೆ ಮಸ್ತು ಸಂತೋಷ ಅಂದುಂಡು. ಈ ಸಂತೋಷದ ಮಸ್ತು ಖುಷಿ ಅಂದುಂಡು. ಅಂಚನೆ ಎಲೆಕ್ಷನ್ ಬಂದಾಗ ಉಪ್ಪುಂಡು ಅವು ಸಪೋರ್ಟು ಈತ ಎನ್ನ ಫ್ರೆಂಡ್ಸ್ನಕ್ಳಿಗೆ ಸಪೋರ್ಟ್ ಕೊರ್ಪುಂಡು, ಅಕ್ಕನ ಫ್ರೆಂಡ್ಸ್ನಕ್ಳು ಸಪೋರ್ಟ್ ಉಪ್ಪುಂಡು ಓಟುಡು ಎಲೆಕ್ಷನ್ ವಿನ್ನಾಂಡ ಆಯ್ತು ಎದುರು ವಿನ್ನಾಂಡಲ್ಲ ಅಕ್ಲೆ ಎಂಕ್ಲ ಕ್ಯಾಂಡಿಡೇಟ್ ಬಂದೆ ಎನ್ನುವ ಎಂಕ್ಲ ಅಂಚೆ ಆತ ಖುಷಿ ಎಂಕ್ಳಿಗೆ ಆ ಉದ್ದೇಶದ ಇದೆ ನೀನು ಸನ್ಮಾನ ಕಾರ್ಯಕ್ರಮ ದೀತೀನಿ ನೆಟ್ಟು ಈತ ಏರು ವಿನ್ನಾಂಡಲ್ಲ ಅಕ್ಲೆ ಎಂಕ್ಲನ ಜನಕ್ಲು ಬಂದೆ ಎನ್ನುವ ಆತ ಖುಷಿ ಉಂಡು. ಎಂಗ್ಳಿಗೆ ಒಂಜೆ ಉಪ್ಪುನು ಎಂಗ್ಲಂటే ಒಂಜೆ ಗುರು ಬಂಡ ಯೂಟಿಗಾದರ ಒಂಜೆ ಏಟು ಫ್ಯಾನ್ಸ್ ಫಾಲೋವರ್ಸ್ ಬಂಡ 6 ಒರಿಯೇ ನೆಕ್ಕ ಆ ಸಂಘ ಈ ಸಂಘ ಆನ ಬ್ರಿಗೇಡ್ಸ್ ಈ ಬ್ರಿಗೇಡ್ಸ್ ಪಂಡ ದಾಲೇಜ್ ಒಂಜೆ ಬ್ರಿಗೇಡ್ಸ್ ಯೂಟಿಕಾದ ಬ್ರಿಗೇಡ್ಸ್ ಆತ ಪನ್ನೊಂದುಲ್ಲ ದಪಂಡ ಒಂಜಿ ಇಂದು ವಿಷಯ ಬೈದುಂಡು ಪಂಪ ಅತ್ತ ಮಾರ ಆಯ್ತು ಮರಲಾತ ಆತ ಫ್ಲಕ್ಸ್ ಪಾಡುವೆ ಆತ ಬ್ಯಾನರ್ ಪಾಡುವೆ ದಾದ ಕೊಡ್ತಾರೆ ಕಾದರ್ ಬಂತೇರು ಒಂದು ವಿಷಯ ಪೂರ ಇದು ವಿಷಯ ಆಗ್ತದೆ ಬೈದಿನ ಕೆಬಿಗೆ ಬೈದಿನಿ ನಾನು ಒಂಜೆ ಪಾತ್ರ ಬಂಡೆ ನಕ್ಳಿಗೆ ಎಂಕ್ ಬ್ಯಾನರ್ ಪಾಡು ಅವು ಪಾಡು ಬಂದೆ ಆರು ಹಿಂಗೆ ಬೇಲೆ ಕೊಡ್ತಿರೋದು ಏನು ಪಂಡಿಜಿ ಹಿಂಗೆ ಬೇಲೆ ಕೊಡ್ತಿರೋದು ಏನಿದ್ರು ಪೂರ ಅಕ್ಲೆ ಯಾರು ಬೇಲೆ ಕೊಡ್ತಾರೆ ಹಂಗೆ ಬೇಲೆ ಈ ಮುಟ್ಟಲ್ಲ ಹಿಂಗೆ ಬೇಲೆ ಕೊಡ್ತಿದ್ದೆ ದೇವಣ್ಣ ಆರನ್ನ ಅಭಿಮಾನಕ್ಕೆ ಪಾಡ್ತೀನಿ ನಾನು ಪ್ರತಿ ಫಂಕ್ಷನ್ ನಾನು ಅಭಿಮಾನಕ್ಕೆ ಪಾಡ್ನು ಬಂದು ದೇವಣ್ಣ ಆರೇನ ಗುರು ಬಂದು ಅಭಿಮಾನ ದುಡ್ಡು ಆಯ್ತು ದುಡ್ಡು ದೇವರಿಗೆ ಒಂದ್ಸಲ ಕೊಡ್ತಾರೆ ರೈತಲ್ಲ ಆಡ ಎಂಕಲ ಊರ್ದ ಶಾಸಕರು
ಆರ್ಗೆ ಆಡು ದುಡ್ಡು ಕೊಟ್ಟು ಸಂಪಾದನೆ ಅನ್ಪುನತ್ತ ಹೆಂಗೆ ಪ್ರೀತಿ ಕೊಡ್ದು ಸಂಪಾದನೆ ಮಾಡ್ಕೊಡು ಅವು ಪುನಃ ಐಕೋಸ್ಕರ ಪನ್ಪುನು ಐಕೋಸ್ಕರ ಆರು ಪ್ರತಿ ಫಂಕ್ಷನ್ಗಳು ಆರು ಪಂಡಿ ಬೂರೆಲ್ಲ ಪನ್ಪೇರು ಆ ಬ್ಯಾನರ್ ಪಡ ಎಂಡ ಒಂದು ದಿನ ಪನ್ಪಿದ್ದೆ ನಾನು ಡೈರೆಕ್ಟ್ ಪಾಡ ದೇವಂಡ ಹೆಂಗೆ ಪರವಣದಿಜ್ಜೆ ಯಾರನ್ನ ಅಭಿಮಾನ ಹೆಂಗೆ ಹೃದಯ ಒಪ್ಪುಂಡು ಏಪಲ್ಲ ಐತರದ ಮಲ್ಲ ಯಾರಿಗೆ ಹೆಂಗೆ ಕೊರ್ಪುನ ಗೌರವ ಐತರದ ಮಲ್ಲತ್ತ ಒಳ್ಳೆ ವಿಷಯ ಆಡಿಲ್ಲ ಒಂದು ವಿಷಯ ಆದಿತ್ತು ಅಂದರೆ ನಿನಗೆ ವಿಷಯ ಗೊತ್ತುಕೊಡು ಕುಂಪಾಲಾಡು ಒಂದು ದಿನ ಇಂದ ML ಎಲೆಕ್ಷನ್ ಎಲೆಕ್ಷನ್ ಡಿಕ್ಲೇರ್ ಆನಾಗ ಒಂದೇ ಇಟಿ ಫರೀದಿಗೆ ಕುಂಪಾಲದ ಉಳ್ಳಾಯಿ ಬೈಪಾಸ್ ಉಳ್ಳಾಯಿ ಪೊಗ್ಗೆಲ್ಲ ಬರ್ತಿದ್ದಾರೆ ಅವು ಗೊತ್ತುಂಡು ದಿನೇಶ್ ರಾಯ್ಗಳ ಗೊತ್ತುಂಡು ಪೂರ ಅಪ್ಪ ದಿನೇಶ್ ರಾಯ್ನಕ್ಕೆ ಬರುತ್ತೀನಿ ಬೆಂಗಳೂರು ಎಲ್ಲಿ ಎತ್ತ ಆತ ಮಲ್ಲ ವಿನ್ನಾಡಲ ಇಟಿ ಪದರ ಬೈಪಾಸ್ ಉಳ್ಳಾಯಿಡೆ ಗಾಡಿ ಟರ್ನ್ ಅಂತ ಕಡಪದಿರು ವಿನ್ನಾಡ ಉಳ್ಳಾಯ ಮೆರವಣಿಗೆನಾಗ ಈ ಸಲ ಇಟಿ ಕಾದರ ವಿನ್ನಾಪನ ದುಂಬೆ ಬೈಪಾಸ್ ಹಿಡಿದು ಉಳ್ಳಾಯ ಪೊಗ್ಗದೆ ಅಂದ್ರೆ ಆಲಿ ಮನ್ಪದೆ ಒರಿಯಾಗಳ ತಾಳ ಮನ್ಪರಾತಿ ದೇಪಂಡ ಅಭಿಮಾನ ಆಡುಪ್ಪನ ಅಭಿಮಾನ ಅವೇ ಬರ್ತಾರೆ ಯಾರು ಮಂತಿನ ಜನ ಸೇರಿದಿನ ಟೈಮ್ ಅವೇ ಬೈ ಆಕಳ ಪ್ರೋಗ್ರಾಮ್ ದಿಯರು ಆಕಳ 100 ಜನ ಸೇರಿದ್ರು ದೇಪಂಡ ಆತ ಸಂಘಟನೆ ಕಡೆದಿತ್ತು ಎಂಕಲ್ ಉಳ್ಳಾಯಿಡು ಅವು ಆ ಸಂಘಟನೆ ಎಂಚ ಮನ್ಪೋಡು ಬಂದ ಆರಿಗೋಸ್ಕರ ಹೆಂಗೆ ದೀತಿನ ಸಂಘಟನೆ ದೇಪಂಡ ಆರಿಗೋಸ್ಕರ ಕೊರ್ಪಣ ಅಭಿಮಾನ ಅಂಚನ ಅಂದಿಲ್ಲ ಇತ್ತ ಎಲೆಕ್ಷನ್ ವಿನ್ನಾತಿನ ಪೂರೇಗಲ ಇತ್ತ ಎಲೆಕ್ಷನ್ ಬಂದೆ ರಂಜು ಮೇಡಮ್ ಎನ್ನ ಪ್ರಕಾಶನ್ ಎನ್ನ ಸಪೋರ್ಟ್ ಆದಿತ್ತಿರಂದು ಅಂಚತ್ತೆ ಎಂಕಲ್ಗೆ ಪೂರಲ ಒಂಜೆ ಎಲೆಕ್ಷನ್ ಪೂರಲ ಒಂಜೆ ದೇಪಂಡ ಈ ಥರ ಬಂದ್ಬಿಡತ್ತೆ ನಿಕ್ಕಲಿಗೆ ಎನ್ನಾಡ್ದು ದಾದ ಹೆಲ್ಪ್ ಆಡು ಖಂಡಿತ ಅದು ಹೆಲ್ಪ್ ಮಾಡ್ತಾನೆ ಯಾನು ಪ್ರತಿ ಯಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ನರಿಂಗನ ಪಂಡರು ಒಂಜಿ ಯೂಟ್ಯೂಬ್ ಚಾನಲ್ ವೈರಲ್ ಆತ್ರ ಬಂದ ಅಂದ್ರೆ ಸತ್ಯನೇ ಯಾನು ಟೀಮ್ ಕಾಟಿದ್ದೀನಿ ಕಾಸಿಗೋಸ್ಕರ ಅಪ್ಪ ನಾ ಲಾಸ್ಟ್ ಟೈಮೆಲ್ಲ ಬಂದಿತ್ತೆ ಎಂಗಳಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎನ್ನ ಟೀಮುಡು ಗೊಬ್ಬೋಡು ಪೂರ್ಣ ಒಟ್ಟಿಗೆ ಅದು ಒಪ್ಪೋಡು ಎಂಗಳಿಗೆ ಧರ್ಮ ಇಜ್ಜಿ ಎಂಗಳಿಗೆ ಒಂಜೆ ಗಂಡು ಜಾತಿ ಹೆಣ್ಣು ಜಾತಿ ಅವೇ ದೈಡು ಜಾತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ದಾಲೆ ಇಜ್ಜಿ ಎಂಗಳಿಗೆ ಪೂರ ಒಂಜೆ ಬೇಡ ಯಾನು ಈ ಮುಸ್ಲಿಂ ನಕಲಿ ಇಲ್ಲದ ಬದಲು ಒಣಸಂಪ ಹಿಂದೂ ನಕಲಿ ಇಲ್ಲದ ಒಣಸಂಪ ದಾಳ ಬರ್ ತಪ್ಪು ದಾಲ ಇಜ್ಜಿ ದಾಪಣ ಎಲ್ಲೇ ಮನುಷ್ಯನ ಗ್ಯಾರಂಟಿ ಇಜ್ಜಿ ಇನ್ನು ಇಪ್ಪುಣೆ ಎಲ್ಲೇ ಪೂಜೆ ಎಂಕಲ್ ಮಂತಿ ಬೋತಿನ ಪುಣ್ಯ ಮಾತ್ರ ಪುಣ ಅವು ನೆನಪು ದೀಪರು ಆ ಅಂಚ ಮಂತ ದೇವಂದ ಆತೆ ಯಾರು ಎಂಗಳಿಗೆ ಈ ಕಾಸು ಊರದ ಆಳ ಬಿಡಿಸಿ ಕಾಸಿತ್ತಿನ ಆ ಇಲ್ಲರ ದೀವರ ಆತೆ ಆಯ್ದ ಅವು ಆಯಾನ ಅನುಭವಿಸಿದ್ವಿ ಆನ ಜೋಕರು ಅನುಭವಿಸಿದ್ರು ಆತೆ ಎಂಕಲೇಂಗಿ ಅನ್ಪ ಜನಕಲು ಅನುಭವಿಸೋದ್ರಪ್ಪ ದೇಪಂಡ ಜನಕಲ್ನ ಅಕ್ಕಲ ಕೊರ್ಪನ ಆಶೀರ್ವಾದ ಎಂಕಲಿಗೆ 100 ವರ್ಷ ಆಯಿಸ್ಬೇಕು ಅಕ್ಕಲ ಕೊರ್ಪನ ಹೆಲ್ಪ್ ಮಾಡ್ತಾನ ಅಕ್ಕಲ ಕೇತಗಳ ಕಾಸು ಒಟ್ಟು ಮಂದಿ ದೀಪರು ಐದು ಆದ ಫೈದ ಆಗ ಜೋಕರು ಅನುಭವಿಸ್ತಾರೆ ಎಂಕಲಿಗೆ ಅಕ್ಕಲ ಆ ಪ್ರೀತಿಸದ ಎಂಕಲ ದೇತ ಓಡ ಮಿತ್ತು ಬೋಪ ಐಕೋಸ್ಕರ ಈತ ಪಂಡದು ಅಂಚನೆ ತೋಯಲಾಡು ಹೆಂಗೆ ಬರೋ ಮಸ್ತ್ ಹೆಲ್ಪ್ ಮಾಡ್ತಾರೆ ದೇಪಂಡ ಇತ್ತ ಪನುಡಾಪುಂಡು ದೇಪಂಡ ಪ್ರತಿ ಫಂಕ್ಷನ್ಗೆ ಹೆಂಗೆ ಫೋನ್ ಉಂಟು ಪ್ರಕಾಶನ ಇಂಚೊಂಡು ಯಾಮನ್ನ ನಿಕ್ಲು ಗೊಬ್ಬಾಲೆ ಯಾನಿಲ್ಲ ನಿಕ್ಲ ತಿರಾಡು ಆತೆ ಬಂದ್ಮನೆ ಆತೆ ಸರ್ ಮುರಲ್ನಂಚಿನೆ ಆ ಮುರಣಿ ಕಾರ್ಯಕ್ರಮ ಉರುಸು ಕಾರ್ಯಕ್ರಮ ತೂದು ಹೆಂಗೆ ಮಸ್ತ್ ಖುಷಿ ಆಂಡೆ ದೇಪಂಡ 10 ಜನ ಬಂಡಲ್ಲ ಆಕನ ಸಪೋರ್ಟ್ 10 ಜನನ ಕ್ರೌಡನ್ನು ಕಂಟ್ರೋಲ್ ಮಾಡ್ತಾರೆ ಬಂಡ ಆತ ಈಸಿ ಆತ 5 ಲಕ್ಷ ಜನನ ಕಂಟ್ರೋಲ್ ಮಾಡ್ಕೊಂಡು ಆತ ಈಸಿ ಐತೆ ಅಪ್ಪಾಗೆ ನಾನು ಮನ್ಸೂರು ಬಂಡೆ ಎಂಗಳು ಪಂಪನ ಬಾಯ್ದು ಮಾತ್ರ ಬಂದ 15-25 ಜನ ಟೀಮ್ ಕಟ್ಟೋದಂದು 5 ಲಕ್ಷ ಜನ ಕವರ್ ಮಾಡ್ತಿರತ್ತ 5 ಮಾತ್ರ ಗ್ರೇಟ್ ಇದೆ ಅಕ್ಕಳ ಸನ್ಮಾನ ದಿವಡೆ ಬಂದೆ ಮನ್ಸೂರು ಬಂದೆ ದೇಪಂಡ ಆತ ತೂದು ಆತ ಶೋಕ್ ಆತನ ಪ್ರೋಗ್ರಾಮ್ ಅಂಚನೆ ಬಂದದ್ದು ವೇದಿಕೆ ರೀತಿಯ ಪೂರೈಗಲ ಈ ಥರ ಈ ವೇದಿಕೆ ರೀತಿಯ ಪೂರೈಗಲ ಇವು ಕಾಂಗ್ರೆಸ್ ಮುಖಂಡರಿಗಲ ಎನ್ನಡ್ದು ದಾದ ಹೆಲ್ಪ್ ಆಡು ನಿಕ್ಲ ಎಂಚಿನ ಬ್ಲಡ್ ಕ್ಲ್ಯಾಂಪು ಎಂಚಿನ ಮನ್ಪಲೆ ಎನ್ನ ಖಂಡಿತ ನಿಕ್ಲ ನೆರ ಉಂಡು ಎಂಗೆ ಎನಿ ಟೈಮ್ ಫೋನ್ ಮನ್ಪಲೆ ನಾನು ಒಂದಿನ ಫೋನ್ ಎತ್ತಿದ್ದಿಲ್ಲ ನೆಕ್ಸ್ಟ್ ದಿನ ಕಾಲ್ ಮಾಡ್ತೆ ಎತ್ತಿದ್ದಿಲ್ಲ ಮನ್ಸೂರ ಜಿಯಾಡ ಪನ್ಲೆ ಅಕ್ಕಳು ಖಂಡಿತ ಹೆಂಗೆ ರಿಸೀವ್ ಮಾಡ್ತಾರೆ ಖಂಡಿತ ಅಕ್ಕಳ ಮುಖಾಂತರ ನಿಕ್ಲಿಗೆ ಹೆಲ್ಪ್ ಮಾಡ್ತಾರೆ ಇವು ನಾ ದೊಡ್ಡ ಪಾತ್ರ ಕೊನೆಗೆ ವಂದನೆಗಳು ಬಂದು ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು ಪ್ರಕಾಶ್ ಕುಂಪಲ್ರವರಿಗೆ. ಇನ್ನು ಮಹಿಳಾ ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಚಂದ್ರಿಕಾ ರೈ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಇನಿ ಬಾರಿ ಪೋಲದ ಒಂಜಿ ಕಾರ್ಯಕ್ರಮನು ಅಡ್ಡನೆ ಮಲ್ದೇರು ನೆಕ್ ನಮಕ್ ಮಾತೆಕ ಮುಖ್ಯ ಕಾರಣ ಏನಾದ್ರು ಪ್ರಕಾಶ್ ಕುಂಪಳ ಆರ್ನ ಬಗ್ಗೆ ಪನ್ಪುನು ನಾಂಡ ಮಸ್ತ್ ಪಾತ್ರ ಉಂಡು ದಯಪಂಡ ಓವೇ ಒಂಜಿ ನಮಕ್ ಬಂಗ ಉಂಡು ಪಂಡ ತನ್ನಡ ಏತ್ ಸಾಧ್ಯನ ಆತ ಹೆಲ್ಪ್ ಮಾಡ್ತೀರಿ ದಯಪಂಡ ಯಾನ್ಲ ಕೆಲಸರಿಗೆ ಏನಾಗ ಬಂಗದಕ್ಲೆ ಪನ್ನಾಗ ಓಲಾರು ಇಜ್ಜಿ ಪಂತಿದ್ದೀರಿ ಪ್ರತಿಯೊರಿಗೆಲ್ಲ ಹೆಲ್ಪ್ ಮಾಡ್ದೇರು ಅಂಚಾತ್ರ ದೇವರಿಗೆ ನನಾತ್ ಆರೋಗ್ಯ ಐಶ್ವರ್ಯ ಕೊರಡು ಬಂದು ಸುರುಕಾತಕ್ಕೆ ನನ್ವೆ ಅಂಚನೆ ಇನಿತ ಈ ಕಾರ್ಯಕ್ರಮಗಳು ಸನ್ಮಾನ ಗೆತ್ತೊಂದಂಚಿನ ಮಾತೆರೆಗ್ಲ ಎನ್ನ ಪ್ರೀತಿದ ಸೊಲ್ಮೆಲು ಅವೇ ರೀತಿ ನಮ್ಮ MLA ಏನಂಚಿನ ಯುಟಿಕಾರ್ ದರ್ಬಕಾರ್ನ ಮೆಗೆ ಏನಂಚಿನ ಯುಟಿಕಾರ್ ಎಲ್ಲೆ ನೆಕ್ ಉಮ್ರಾ ಪೋಂದುಲ್ಲೇರು ಅಂಚಾತ್ರ ಈ ಹಜ್ಜಿ ಯಾತ್ರೆ ಪೋಂದುಲ್ಲೇರು ಐಕಾತ್ರ ಯಾನ ಅರೆಗ್ ಯಾನ್ಲ ಒಂಜಿ ಅರೇನು ಈ ಸಂದರ್ಭಡು ನೆನಪು ಮಂತೊಂದು ಅರೆಗ್ಲ ಆ ದೇವಿಯರು ಆಯುರಾರೋಗ್ಯ ಐಶ್ವರ್ಯ ಕೊರ್ದು ಆರು ಪೋಪಿನಂಚಿನ ಆ ಅಜ್ಜಿ ಯಾತ್ರೆ ಬಾರಿ ಪೊಲ್ಲುಡು ಆಬಡು ಪಂಡು ಪನ್ನೊಂದು ಎನ್ನ ರಡ್ಡು ಪಾತೆರೆಗೂ ಚುಕ್ಕೆ ದೀಪೆ
ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಿಕಾ ರಾಯ್ ಅವರಿಗೆ, ಇನ್ನು ವಿಶೇಷ ಅತಿಥಿಯಾಗಿ ಬಂದಂಥ ನಮ್ಮ ಯುವ ಕಾಂಗ್ರೆಸ್ಸಿನ ರಾಜ್ಯ ಉಪಾಧ್ಯಕ್ಷೆ ದಿವ್ಯಾರವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಅಂತ. ನಾನು ಅತಿಥಿಯಾಗಿ ಬಂದಿದ್ದಕ್ಕೆ ಮೊದಲನೇದಾಗಿ ವೇದಿಕೆ ಮೇಲೆ ಯಾರು ಈ ಅಧ್ಯಕ್ಷತೆನ ವಹಿಸಿದ್ದಾರೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ನಾನು ಫ್ಯಾಮಿಲಿ ಟ್ರಿಪ್ ಆಗಿ ಬಂದಿದ್ದೆ. ನಿನ್ನೆ ಸರ್ ಹೇಳಿದ್ರಂತೆ ದಿವ್ಯಾಗೂ ಕೂಡ ಕರೆದು ಸನ್ಮಾನ ಮಾಡಿ ಅಂತ ಹೇಳಿದ್ರಂತೆ UT ಖಾದರ್ ಸರು. ಈ ವೇದಿಕೆ ಮುಖಾಂತರ ಮತ್ತು ಉಳ್ಳಾಳದ ಜನದ ಮಧ್ಯ ನಿಂತು UT ಖಾದರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನಿಮಗೆ ನಮಗೆ ಏನು ವ್ಯತ್ಯಾಸ ಇಲ್ಲ. ಯಾಕೆ ಅಂದರೆ ಇಲ್ಲಿ UT ಖಾದರ್ ಇದ್ದಾರೆ, ನನ್ನ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡರಿದ್ದಾರೆ. ಇಲ್ಲಿ ಏನು ಮೆಥಡಲ್ಲಿ ನಡೀತದೆ, ಬ್ಲಾಕ್ ಅಧ್ಯಕ್ಷರಿಂದ ಬೂತ್ ಅಧ್ಯಕ್ಷದಿಂದ ಏನು ಮೆಥಡಲ್ಲಿ ನಡೀತದೆ, ನಮ್ಮ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯಲ್ಲಿ ನಡೀತದೆ. ಇಲ್ಲಿಗೂ ಅಲ್ಲಿಗೂ ಏನು ವ್ಯತ್ಯಾಸ ಇಲ್ಲ. ಆದರೆ ಏನು ಹೇಳಬೇಕು ಅಂತಂತಂದರೆ ಈ ಉಳ್ಳಾಳದ ಜನದ ಬಗ್ಗೆ ಅಂದರೆ ಮಂಗಳೂರು ಅಂತ ಅಲ್ಲ, ಇಡೀ ರಾಜ್ಯದಲ್ಲಿ ತಿರುಗಿ ನೋಡೋ ಅಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಉಳ್ಳಾಳ ಕ್ಷೇತ್ರ. ಯಾಕೆ ಅಂತಂದರೆ ಇಲ್ಲಿ ನಿಮಗೆ ಗೊತ್ತಿದೆ, ಧರ್ಮ ಅಂತ ಹೇಳ್ಕೊಂಡು ಇಂದಿಷ್ಟು ಓಟ್ಗಳು ಹಾಕ್ಕೊಂಡು BJP ಅವರು ಅವ್ರಿಗೆ ಏನು ಮಾಡಬೇಕು ಅವ್ರು ಕಸರತ್ತು ಮಾಡಬೇಕಾದ್ರೆ ನಾವು ಎಲ್ಲ ಧರ್ಮವನ್ನು ಸರ್ವಧರ್ಮಗಳನ್ನು ಅಪ್ಕೊಂಡು ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ಉಳ್ಳಾಳ ಜನ ಇವತ್ತು ರಾಜ್ಯ ನೋಡೋ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ ಅದು ನಮ್ಮ ಉಳ್ಳಾಳ ಕ್ಷೇತ್ರದ ಜನ ಮತ್ತು ಇಲ್ಲಿನ ಕಾರ್ಯಕರ್ತರಿಗೆ ಪ್ರತಿಯೊಂದು ವೇದಿಕೆಯಲ್ಲೂ ಸಾಕಷ್ಟು ಧನ್ಯವಾದಗಳನ್ನ ಹೇಳಬೇಕು. ಯಾಕಂತಂದರೆ ಇಲ್ಲಿ ಒಂದು ಕ್ಷೇತ್ರನ ತೋರಿಸ್ಬೇಕು ಅಂದರೆ ಅಲ್ಲಿನ ಕಾರ್ಯಕರ್ತರು ಇಂಪಾರ್ಟೆಂಟ್ ಆಗಿರ್ತಾರೆ. ಅಲ್ಲಿನ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಅಲ್ಲಿನ ಮತದಾನ ಆಚೆ ಬರಲಿಕ್ಕೆ ಆಗೋದು. ಹಂಗಾಗಿ ಇಲ್ಲಿನ ಕ್ಷೇತ್ರ ಜನಕ್ಕೆ ಮತ್ತು ಇಲ್ಲಿನ ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತೀನಿ. ಆದರೆ ನಾನು ಫ್ಯಾಮಿಲಿ ಜೊತೆ ಬಂದಿದ್ದೆ, ಹಾಗಾಗಿ ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಇಲ್ಲಿ ಸನ್ಮಾನ ಮಾಡಲಿಕ್ಕೆ ನೀವೆಲ್ಲರೂ ಕರೆಸಿರೋದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ನನಗೆ ಹೆಸರುಗಳು ಗೊತ್ತಿಲ್ಲ ವೇದಿಕೆ ಮೇಲಿರುವಂಥವ್ರಿಗೆ ಎಲ್ರಿಗೂ ನಮಸ್ಕರಿಸ್ತೀನಿ. ಯಾಕಂದರೆ ನಾನು ತುಂಬ ಚಿಕ್ಕವಳು, ಈಗ ಬೆಳೀತಾ ಇರೋವಂಥ ಹೆಣ್ಮಗಳು. ನಿಮ್ಮ ಕ್ಷೇತ್ರದವರು ಮತ್ತು ನಿಮ್ಮ ಇಲ್ಲಿರೋವಂಥ ಜನದ ಆಶೀರ್ವಾದ ಬೇಕಾಗ್ತದೆ. ಯಾಕೆ ಅಂತಂದರೆ ನಾನು ಇಲ್ಲಿ ನಿನ್ನೆ ಕೋಲ ಮಾಡಿಸ್ಲಿಕ್ಕೆ ಬಂದಿದ್ದು. ನಾನು ಅಜ್ಜನ ತುಂಬ ನಂಬ್ತೀನಿ. ಏನೇ ಒಂದು ಕಾರ್ಯ ಆಗಬೇಕು ಅಂತಂದರೂ ಅಜ್ಜನ ಅಪ್ಪನೇ ಇಲ್ದಿರ ನಾವೇನೂ ಮಾಡಲ್ಲ. ಏಕೆಂದರೆ ಕೆಲವರಿಗೆ ಬ್ಯಾಕ್ಗ್ರೌಂಡ್ ಇರುತ್ತೆ, ರಾಜಕೀಯದಲ್ಲಿ ಏನೋ ಬೆಳಿಬೇಕು ಏನೋ ಅಂತ. ನಮಗೆ ಯಾವ ಬ್ಯಾಕ್ಗ್ರೌಂಡ್ ಇಲ್ದಿರ ನಾವು ಬಂದಾಗ ನಮಗೆ ದೈವನ ಆಶೀರ್ವಾದ ಬೇಕಾಗ್ತದೆ. ಹಾಗಾಗಿ ದೈವನ ನಂಬಿ ನಡೆಯುವಂಥ ಹೆಣ್ಮಗಳು ನಾನು. ಬಂದಾಗ ಹಿಂಗೆ ನಿನ್ನೆ ಸರ್ ಆಫೀಸಿಂದನೂ ಕಾಲ್ ಬಂತು, ದಿವ್ಯಾ ಬಂದು ಸನ್ಮಾನ ತಗೊಂಡು ಹೋಗಬೇಕು. ಇಲ್ಲ ಸರ್ ಬರ್ತೇನೆ ಸರ್ ನಾನು ಅಂತ ಹೇಳಿದೆ. ಹಾಗಾಗಿ ಎಲ್ರಿಗೂ ಥ್ಯಾಂಕ್ ಯು. ಪ್ರಕಾಶ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು. ಯಾಕೆ ಅಂತಂದರೆ ಈ ವೇದಿಕೆಯಲ್ಲಿ ನಮಗೊಂದು ಜಾಗ ಕೊಡೋದು, ಪ್ರತಿಯೊಂದು ವೇದಿಕೆಯಲ್ಲಿ ಜಾಗ ಸಿಗೋದು ತುಂಬ ಕಷ್ಟ. ಯಾಕಂತಂದರೆ ಅದು ಹೆಣ್ಮಕ್ಳಿಗೆ ಮೊದಲನೇದಾಗಿ ಸಿಗೋದು ಕಷ್ಟ. ಅವ್ರು ಹೇಳ್ಬೋದಿತ್ತು, ಬೆಂಗಳೂರು ಹೆಣ್ಮಕ್ಳಿಗೆಲ್ಲ ನಾವ್ಯಾಕಪ್ಪ ಸನ್ಮಾನ ಮಾಡೋದು, ಬೇಡ ನಮ್ಮ ಕ್ಷೇತ್ರದವ್ರಿಗೆ ಮಾಡೋಣ ಅಂತ. ಅದ್ರ ಜೊತೆಗೆ ಯೂತ್ ಕಾಂಗ್ರೆಸ್ ಅವ್ರಿಗೆ ಮತ್ತು ಸ್ಟೂಡೆಂಟ್ ಕಾಂಗ್ರೆಸ್ ಅವ್ರಿಗೆ ನೀವು ಕೊಡ್ತಾ ಇರೋವಂಥ ಆದ್ಯತೆ ತುಂಬ ಮೆಚ್ಚುಗೆ ಇದೆ ಸರ್ ನನಗೆ. ನಾನು ಹೋಗಿ ಕೃಷ್ಣ ಬೈರೇಗೌಡ ಸರ್ಗೆ ಹೇಳ್ತೀನಿ. ಯಾಕೆಂದರೆ ನಮಗೊಂದು ಗರ್ವ ಇತ್ತು, ನಮ್ಮ ಕ್ಷೇತ್ರದಲ್ಲಿ ಮಾತ್ರ ನಾವು ಯೂತ್ ಕಾಂಗ್ರೆಸ್ ಅವ್ರಿಗೆ ಸ್ಟೂಡೆಂಟ್ ಕಾಂಗ್ರೆಸ್ ಅವ್ರಿಗೆ ಜಾಸ್ತಿ ರೆಸ್ಪೆಕ್ಟ್ ಮಾಡೋದು ಅಂತ. ಇಲ್ಲ ಇಲ್ಲ, ನಮ್ಮ ಮಾತು ಸುಳ್ಳಾಗಿದೆ. ಅದು ಇವತ್ತು ಉಳ್ಳಾಳದಲ್ಲೂ ನಾನು ನೋಡಿದ್ದೇನೆ. ನಾನು ಸರ್ಗೂ ಕೂಡ ಹೋಗಿ ಹೇಳ್ತೀನಿ ಈ ಥರ ಹಿಂಗಿತ್ತು ಅಂತ. ಎಲ್ರಿಗೂ ಧನ್ಯವಾದಗಳು ಮತ್ತು ಥ್ಯಾಂಕ್ ಯು.
ಅಧ್ಯಕ್ಷರಾದಂಥ ಶ್ರೀಮತಿ ಚಂದ್ರಿಕಾರವರು ಸನ್ಮಾನಿಸಬೇಕು. ಅವರೊಟ್ಟಿಗೆ ರಾಜ್ಯ ವಕ್ಫ್ ಸಮಿತಿಯ ಮಹಿಳಾ ಸದಸ್ಯರಾದಂಥ ರಜಾ ಇಬ್ರಾಹಿಂರವರು ಸಹಭಾಗಿಯಾಗಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿ ಮಹಿಳಾ ಕಾಂಗ್ರೆಸ್ನ ಎಲ್ಲ ನಾಯಕರು, ದೇವಕಿ ಅಕ್ಕ, ತೋಯಿ ಕಲ್ಲಾಪು, ಸವಾದ್ ಉಲಾಲ್, ಸರ್ಫರಾಜ್ ಉಲಾಲ್ ದಯವಿಟ್ಟು ಆಗಮಿಸಬೇಕಂತೇಳಿ ಉಲಾಲ್ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಪ್ರಕಾಶ್ ಕುಂಪಲ್ ಅವರ ವತಿಯಿಂದ ಆತ್ಮೀಯವಾಗಿ ವಿನಂತಿಸ್ತಾ ಇದ್ದೇವೆ. ಮೂಡಾದ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಸದಾಶಿವ ಉಲಾಲ್ ಅವರು, ಉಲಾಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರು, ಇಸ್ಮಾಯಿಲ್ ರವರು, ಅದೇ ರೀತಿಯಲ್ಲಿ ಬಾಜಿಲ್ ಡಿಸೋಜರ್ ಅವರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಮೇಲಾಗಿರತಕ್ಕಂಥ ಮನ್ಸೂರ್ ಮಂಚಿಲ ಉಲಾಲ್ ಬ್ಲಾಕ್ ಕಾಂಗ್ರೆಸ್ ಹಾಗೂ ಪ್ರಕಾಶ್ ಕುಂಪಲ್ ಅವರ ನೇತೃತ್ವದಲ್ಲಿ ಸನ್ಮಾನವನ್ನ ಮಾಡತಕ್ಕಂಥ ಸಂದರ್ಭ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತು ಎಲ್ಲ ಭಾಗವಹಿಸಿದ ಎಲ್ಲರಿಗೂ, ನಾಯಕರಿಗೂ ಮತ್ತು ಸೇರಿದ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.